ಇಂಥ ಲೋಕಿಸುದ ಕ್ಷಣದ ದಿರಗಂದು ಕರೆಗೆ ನಮಿದೆ ಲಂಕೆಯ ಸರ್ವ ಅಧಿಕಾರಿಯಾಗಿ ರಾಜ್ಯದ ಆಡಳಿತವನ್ನು ಮಾಡಿಕೊಳ್ಳುತ್ತಾ ಸಂತೋಷದಿಂದ ಇದ್ದವ ನಾನು. ಹೀಗಿರುವಂತಹ ವೇಳೆಯಲ್ಲಿ ಮನಸ್ಸಿಗೆ ಒಂದು ರೀತಿಯ ಬೇಸರ. ಆ ಬೇಸರವನ್ನು ಕಳೆಯುವುದಕ್ಕೆ ಬೇಕಾಗಿ ಗೋದಾವರಿ ನದಿ ತೀರಕ್ಕೆ ಬಂದವ ನಾನು. ತಿರುಗಾಟವೇನೋ ಆಯಿತು, ಸ್ವಲ್ಪ ವಿಶ್ರಾಂತಿ ಪಡೆಯಬೇಕೆನ್ನುವ ಹಾಗೆ ಯೋಚಿಸಿ ಬಂಡೆ ಮೇಲೆ ಕುಳಿತುಕೊಂಡವ. ಸ್ವಾಮಿ, ಬರುವಾಗ ನಾನು ಒಬ್ಬನೇ ಬಂದದ್ದಲ್ಲ, ನನ್ನ ಹಿಂದೆ 4-5 ಮಂದಿ ಇದ್ರು. ಆದ್ರೆ ಮಾರಿ ಸಂತಾನಗಳು ಈಗ ನೋಡಿದ್ದೀರಾ, ಅವರವರ ಕೆಲಸ ಆಯ್ತು, ಎಲ್ಲಿ ಹಾಳಾಗಿ ಹೋಗಿದ್ದಾರೆ ಗೊತ್ತಿಲ್ಲ. ಒಬ್ಬರಾದ್ರು ಸಿಗ್ತಾರ, ಹುಡುಕಿ ಹುಡುಕಿ ಸಾಕಾಗಿ ಹೋಯ್ತು. ಇವರನ್ನೆಲ್ಲ ನಂಬಿಕೊಂಡು ಬಂದ್ರೆ ಯಾವುದೋ ಒಂದು ನಿನ್ನನ್ನು ನೋಡುವಾಗಲೇ ಗೊತ್ತಾಗ್ತದೆ. ಯಾವಾಗ ಇದು? ನಾನು ನಿಮ್ಮ ನನ್ನ ಮಾವ, ನಿಮ್ಮ ಅನುನಾಯಿ. ಅದು ಹೌದು, ಅನುಯಾಯಿ, ಯಾಯಿ. ನನ್ನ ಆಪ್ತ ಸಖ. ನಿಮಗೆ ಆಪುತ. ಯಾವುದು? ನಿಮಗೆ ಆಪುತ. ಅದೇನಿದ್ರು ನಿನಗೆ ಬೇಕಾದಿತ್ತು, ನನಗೆ ಬೇಡ. ನಿಮಗೆ ನಾನು ಆಪುತ. ಆಪ್ತ, ಆಪುತ, ಸಂದೇಶಚರ. ಬಂದೆ. ಕಾಪಿ ಮಗನೇ, ನಿಂಗೆ ಬುದ್ಧಿ ಇಲ್ವಾ? ಯಾಕೆ? ತಲೆ ಸರಿ ಇಲ್ವಾ? ಯಾಕೆ? ಮಾರಿ ಸಂತಾನ ನಿಮ್ಮನ್ನೆಲ್ಲ ಕಟ್ಟಿಕೊಂಡು ಬಂದ್ರೆ ಇದೇ ಆಗುದು. ಏನು ಬರುವಾಗ ನನ್ನ ಜೊತೆ ಬಂದು ಈಗ ಒಬ್ಬನ್ನ ಕಳುಹಿಸಿ ನನ್ನ ಮಾನವರಿ ತೆಗಿತೀಯಾ? ಇಲ್ಲ, ಯಾರು ಬರುವಾಗ ಏನು ಹೇಳಿದ್ದೇನೆ ನಾನು? ಏನು ಹೇಳಿದ್ದೇನೆ? ಹೋಗುವಾಗಲೂ ಒಟ್ಟಿಗೆ, ಏನೇ ಮಾಡುವುದಿದ್ರು ಒಟ್ಟಿಗೆ, ಜೊತೆಯಾಗಿ ಬರುವುದು ಒಟ್ಟಿಗೆ. ನಾನು ಇಲ್ಲಿ ಕಲ್ಲಿನ ಮೇಲೆ ಕೂತಿ ಎಷ್ಟು ಹೊತ್ತಾಯ್ತು. ಹೌದು. ಒಬ್ಬರಾದ್ರೂ ಇದ್ದೀರಾ? ಇಲ್ಲ. ನೀನಾದ್ರೂ ಇರ್ತಿ ಎನ್ನುವ ಹಾಗೆ ಭಾವಿಸಿದ್ರೆ ಯಾಕೆ ಇರ್ಲಿಲ್ಲ? ಎಲ್ಲಿ ಹಾಳಾಗಿ ಹೋಗಿದ್ದು? ಎಲ್ಲಿ ಹೋದೆ ಕೇಳಿ. ಹೇಳು. ನೀವು ಈಗ ಒಂದು ಹೊಸತಾಗಿ ಇಲ್ಲಿ ಯಜಮಾನರಾದದ್ದು ಹೌದಾ? ಮತ್ತೆ ನಿಮಗೆ ಹೊಸ ವಿಷಯವನ್ನು ಸಂಗ್ರಹಿಸಬೇಕು ಎನ್ನುವ ಉದ್ದೇಶದಿಂದ ನಾನು ನಿಮ್ಮನ್ನು ಇಲ್ಲಿ ಕುಳ್ಳಿರಿಸಿ ಸ್ವಲ್ಪ ಈ ಪ್ರದೇಶದಲ್ಲಿ ಸುತ್ತಾಡಿ. ಇಂಥವನಿದ್ರೆ ಇರಬೇಕು, ನಿನ್ನಂತವನ ಕೆಲಸದ ಆಳು. ಆಯ್ತಾ? ನನಗೆ ಆಡಳಿತ ಬಗ್ಗೆ ಮಾತ್ರ ಗೊತ್ತು, ಆದ್ರೆ ನನ್ನ ಬಗ್ಗೆ ಏನು ಆಡುತ್ತಾರೆ, ಏನು ಕೇಳ್ತಾರೆ, ಏನು ಹೇಳ್ತಾರೆ, ಪ್ರಚಾರ ಹೇಗುಂಟು ತಿಳಿಯುವುದಕ್ಕೆ ನನಗೆ ಹೋಗ್ಲಿಕ್ಕೆ ಆಗ್ತದ? ಆಗುವುದಿಲ್ಲ. ಜನ ಬೇಕೋ ಬೇಡವಾ? ಬೇಕು. ಶಾಹಪಾಸ್ ಮೆಚ್ಚಿದೆ. ಹೋದೆ. ಏನಾಯ್ತು? ಹೋಗುವಾಗ ಕಾಡಲ್ವಾ? ಹೌದು. ಕಾಡಿನಲ್ಲಿ ನಿಮ್ಮ ಬಗ್ಗೆ ಯಾರು ಹೇಳುದು? ಯಾರಲ್ಲಿ ಕೇಳಿ ಪ್ರಯೋಜನ ಇಲ್ಲ. ಮರದಲ್ಲಿ 1-2 ಮಂಗಗಳಿದ್ದವು, ಅದು ನಿನ್ನ ಜಾತಿಗೆ ಸಂಬಂಧಪಟ್ಟದಲ್ಲ. ಹೌದು. ಅವರಲ್ಲಿ ಕೇಳಿದೆ, ಹೇಗೆ ನಮ್ಮ ಯಜಮಾನರು ಹೇಗೆ ಆದಿತ್ತ ಅಂತ. ನನ್ನ ಬಗ್ಗೆ ಹೇಳುವುದಕ್ಕೆ ಕೇಳುವುದಕ್ಕೆ ಮಂಗಗಳ. ಮತ್ತೆ ಕಾಡಿನಲ್ಲಿ ನಾನು ಯಾರಲ್ಲಿ ಕೇಳುವುದು? ನನ್ನ ಬಗ್ಗೆ ಕೇಳಿದಕ್ಕೆ ಕಾಡಿಗೆ ಯಾರಾದ್ರೂ ಹೋಗ್ತಾರ? ನಾವೀಗ ಕಾಡಿನಲ್ಲೇ ಇದ್ದೇವಲ್ಲ. ಅದು ವಿಷಯ ಹೌದು. ಆಯ್ತಾ? ಆಮೇಲೆ ಆದರೆ ನನಗೆ ಒಂದು ದೇಹದ ಬಹಳ ಮನಸ್ಸಿಗೆ ನೋವಾಯ್ತು. ನಿನ್ನೆ ಬಗ್ಗೆ ಪ್ರಶ್ನೆ ಮಾಡುವುದಕ್ಕೆ ನಾನು ಹೋಗುವುದಿಲ್ಲ. ಬೇಡ. ಹೋದ್ರೆ ಸಮಯ ವ್ಯರ್ಥ ಆಗ್ತದೆ. ಹೌದೌದು. ಈಗಲೇ ಹೆಚ್ಚಾಯ್ತು. ಹೌದು. ಬೇಗ ಮುಗಿಸ್ಬೇಕು. ಹೇಳು. ಆಯ್ತಾ? ನನಗೆ ಬಹಳ ಬೇಸರ ಆಯ್ತು. ನಿಮಗೆ ಒಂದು ಹೇಳುವುದಕ್ಕೆ ವಿಷಯ ಇಲ್ಲಲ್ಲ. ಏನು ವಿಷಯವನ್ನು ತರದೆ ನಾನು ನಿಮಗೆ ಹೇಗೆ ಮೊರೆ ತೋರಿಸುವುದು ಅಂತ ಬೇಸರ ಆಗಿ ಇನ್ನು ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ನನಗೆ ಬೇಕಾಗಿ ಯಾವುದೇ ವಿಷಯವು ಸಿಗದೆ ಆತ್ಮಹತ್ಯೆ ಎನ್ನುವ ಸಂಕಲ್ಪ ನೀನು ಮಾಡಿ ಅಯ್ಯೋ ಮಾಡಿ ಒಂದು ತುಂಡು ಹಗ್ಗ ತಗೊಂಡೆ. ಯಾವುದು? ಒಂದು ತುಂಡು ಹಗ್ಗ. ಇದಕ್ಕೆ ಸಾಕಾಗ್ದಿತ್ತಾ? ನೋಡುವ ಪ್ರಯತ್ನ ಮಾಡಿ. ನಿನ್ನಂತವನಿಗೆ ಹಗ್ಗ ಅಲ್ಲ, ನಿನ್ನ ಈ ಮುಖವನ್ನು ನೋಡಿದ್ರೆ ಆ ಯಮನೇ ಹಿಂದೆ ಹೋಗ್ಬೋದು. ಹೌದು, ಅದು ಒಮ್ಮೆ ನೀನು ಸಾಯದಿದ್ರೆ ಅವತ್ತೇ ಸಾಯ್ಬೇಕಿತ್ತು. ಇಷ್ಟು ಸಮಯ ಇರ್ತಿದ್ದೀಯ ನನ್ನ ಜೊತೆ. ಹೌದೌದು. ಯಾಕೆ ಹೋಗ್ಲಿಲ್ಲ? ನಿನ್ನ ಆಯುಷ್ಯ ಗಟ್ಟಿಂಟಲ್ಲ, ಇನ್ನಷ್ಟು ಆಯುಷ್ಯ ಹೆಚ್ಚಾಗ್ತದೆ. ನನ್ನ ಜೊತೆ ಇದ್ದೀಯಲ್ಲ, ಹೇಗೂ ನನ್ನ ಊರಿನಲ್ಲಿ ಇದ್ದಿ. ಅವನಿಗೆ ಅಲ್ಲಿಗೆ ಹೋಗುವಾಗ ಅವನಿಗೆ ಆಲೋಚನೆ ಆಯ್ತು, ಹೇಗೆ ಇಂಥದ್ದು ಒಂದೇ ಇರುವುದಲ್ಲಿ ಇರ್ಲಿ, ಸ್ವಲ್ಪ ಸಮಯ ಇರ್ಲಿ ನೋಡುವ ಅಂತ. ಹಾಗೆ ಬಹಳ ಬೇಸರ ಆಯ್ತು. ಇನ್ನು ಆತ್ಮಹತ್ಯೆಯೇ ಗತಿ ಅಂತ ಹಗ್ಗವನ್ನು ತಗೊಂಡು ಮರ ನೋಡ್ಬೇಕಲ್ಲ. ಯಾವ ಮರ? ಒಂದು ಒಳ್ಳೆ ಜಾತಿಯ ಅಂಬಟೆ ಮರವನ್ನು ಹುಡುಕಿದೆ. ಯಾವುದು? ಅಂಬಟೆ ಮರ.
ಅಂಬಟೆ ಮರದಲ್ಲೂ ಒಳ್ಳೆ ಜಾತಿ ಇರ್ತದ? ಹೌದೌದು. ನಿನ್ಗೆ ಬೇರೆ ಅಲ್ಲ, ಅಲ್ಲಿ ಮಾವಿನ ಮರ ಇರ್ಲಿಲ್ವಾ? ಮಾವಿನ ಮರಕ್ಕೆ ಹಗ್ಗ ತಗೊಳ್ಬಹುದು, ಅದು ಗಟ್ಟಿ ಬರ್ತದೆ ಅಂತ ಯಾರು ಹೇಳಿದ್ರು? ಹಾಗಾದ್ರೆ ನಿನ್ನ ಯೋಚನೆ ಅಂಬಟೆ ಮರ ಗಟ್ಟಿ ಬರ್ತದ? ಗಟ್ಟಿ ಬರುದಿಲ್ವಾ? ಆಯ್ತು, ನಿನ್ನ ವಿಮರ್ಶೆಗೆ ನಾನು ಜನ ಅಲ್ಲ. ಆಯ್ತು, ಆತ್ಮಹತ್ಯೆ ಮಾಡಿಕೊಳ್ಳುವ ಅಂತ ಅಂತ ಹಗ್ಗವನ್ನು ಹಾಕಿ ಕುಣಿಕೆಯನ್ನು ಹಾಕಿ ಬಿಗಿದು ಅದರ ಒಳಗೆ ನನ್ನ ಕುತ್ತಿಗೆಯನ್ನು ತುರುಚುತ್ತೇನೆ ಅಂತ ಹೇಳುವಾಗ ಝಲ್ 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 ಝಲ್. ಅದನ್ನು ಅಲ್ಲಿ ತಂದು ಕೊಟ್ಟವ ಯಾರು ನಿನಗೆ? ಯಾವುದು? ನೀನು ಹೇಳಿದ್ದು ಜಲ್ ಜಲ್ ಅಂದ್ರೆ ಅರ್ಥ ಆಗಲಿಲ್ಲ ನನಗೆ. ನಿಶಿಯ ಕಾಲ ಕೇಳ್ದೆ ನೀನು ತೆಂಕಿದ್ದೆ ಮೊದಲು ಸರಿ ಮಾಡಿ, ಮತ್ತೆ ಬಡಗಿಗೆ ಹೋಗಿ ಗೆಜ್ಜೆನಾದ. ನೀನು ಪದ್ಯ ಹೇಳಿದ್ರೆ ಆ ದೇವರಿಗೆ ಬೇಸರ ಆದಿತ್ತು. ನಿನ್ನ ನಾಲಗೆಯಲ್ಲಿ ಸರಸ್ವತಿ ದೇವಿ ಒದ್ದಾಡ್ತಾ ಇದ್ದಾಳೆ. ಗೆಜ್ಜೆ ಶಬ್ದ ಅಂದ್ರೆ ಗೆಜ್ಜೆ ಶಬ್ದ ನನಗೆ ಒಂದು ಆಲೋಚನೆ. ಏನು? ಬಹುಶಃ ಈ ಕಾಡಿನಲ್ಲಿ ಎಲ್ಲ ಮೋಹಿನಿ ಪ್ರೇತ ಎಲ್ಲ ಇರ್ತದಂತೆ. ಅದು ವಿಷಯ ಹೌದು. ಎಲ್ಲಿಯೋ ನಿನ್ನ ಕುಟುಂಬದ ಹಿರಿಯರ ದೋಷ ಇರಬೇಕು, ಅಲ್ಲ ಅವರಿಗೆ ಕೊಡುವಂತಹ ಶಾಂತಿಯಲ್ಲಿ ಏನಾದ್ರೂ ತಪ್ಪಿರ್ಬೇಕು. ಹಾಗೆ ಬೇಕಾಗಿ ನಿನ್ಗೆ ಎದುರು ಸಿಕ್ಕಿದ್ದಾಗ ನನಗೆ ನಿನ್ನ ಕುಟುಂಬದ ದೋಷ. ಹೌದೌದು. ಇಲ್ಲದಿದ್ರೆ ಈ ಕೆಲವರ ತಂದೆ ಎಲ್ಲ ಸತ್ತರೆ ಹಾಗೆಲ್ಲ ಆಗ್ತದಂತೆ. ಶತ್ರು ಕೂಡ ಅವರಿಗೆ ಮಾಡಬೇಕಾದಂತ ಆತ್ಮ ಸದ್ಗತಿ ಯಾವುದು ಕ್ರಮ ಕ್ರಿಯೆ ಉಂಟೋ ಅದನ್ನು ಮಾಡಿಯೇ ಇರ್ತಾರೆ. ಆದರೂ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಒಮ್ಮೊಮ್ಮೆ ನೋಡಿ. ಎಂತ ಪ್ರೀತಿ ಹೆಚ್ಚಾದ್ರೂ ನೋಡುವುದಕ್ಕೆ ಕಾಡಿಗೆ ಬರುವುದಿಲ್ಲ. ಎಲ್ಲಿ ನೋಡುವುದಿದ್ರು ಅಲ್ಲಿ ನೋಡ್ದಾರು. ಹೌದಾ? ಆಯ್ತು. ಯಾವ ರಾತ್ರಿ ಹೊತ್ತಿಗೆ ಹೋದ್ರು ಸಿಗ್ತಾರ? ಸಿಗುದಿಲ್ಲ. ಆಯ್ತಾ? ಗೆಜ್ಜೆನಾದ ಕೇಳ್ತಾ ಉಂಟು. ಗೆಜ್ಜೆ ಏನಾದ? ಯಾರಾಗಿರ್ಬಹುದು? ಯಾರಾಗಿರ್ಬೋದು? ಪ್ರೇತವೋ ಭೂತವೋ ಅಂತ ಲೆಕ್ಕ ಹಾಕಿ ಇದರ ಮುಂದೆ ಯಾವ ಪ್ರೇತವೂ ಬರ್ಲಿಕ್ಕಿಲ್ಲ ಅದಷ್ಟೇ ಅಲ್ವಾ? ರಾಕ್ಷಸರಾದಂತ ನಮ್ಮ ಮುಂದೆ ಅಂತದ್ದೆಲ್ಲ ಬರ್ಲಿಕ್ಕೆ ಉಂಟು. ನನ್ನನ್ನು ಸೇರಿಸಬೇಡ, ನಿನ್ನನ್ನು ಮಾತ್ರ ಸೇರಿಸಿ. ಆದ್ರೂ ಜಾತಿ ನಾವೆಲ್ಲ ಒಂದೇ ಅಲ್ವಾ? ಆದ್ರೂ ಸ್ಥಾನಮಾನ ಯತ್ವಾಸ ಉಂಟು. ಯಾವುದು? ಯತ್ವಾಸ, ವ್ಯತ್ಯಾಸ. ಅದೇ ಯತ್ವಾಸ. ನೀನು ಯಾವ್ದಾದ್ರೂ ಒಂದು ಭಾಷೆಯಲ್ಲಿ ಮಾತಾಡಬೇಕು. ಇನ್ನ ಹಲವು ಭಾಷೆಯನ್ನು ಜೊತೆ ಮಾಡಿ ನನ್ನನ್ನು ಮೇಲೆ ಕೆಳಗೆ ಮಾಡಬೇಡ. ಆಯ್ತು, ನಾನೇ ಸಮಸ್ಯೆಯಲ್ಲಿ ಇದ್ದೇನೆ. ಆಯ್ತು 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 ಆಯ್ತು. ವ್ಯತ್ಯಾಸ ಉಂಟು ಅಲ್ವಾ? ಹಾಗಾಗಿ ಇದು ಏನಾಗಿರ್ಬಹುದು ಅಂತ ಮೆಲ್ಲ ತಿರುಗಿ ನೋಡ್ತೇನೆ. ನೋಡುವಾಗ ಒಂದಲ್ಲ ಎರಡಲ್ಲ ಒಂದು 10-15 ಚಂದ ಚಂದದ ನಾಯಿ ಮರಿಗಳು. ಎಂತದು ಒಂದೊಂದರ ಮುಖ ನೋಡ್ಬೇಕು. ನಿನ್ನಂತವನಿಗೆ ಹೊಡೆಯದ ಕೈಯಾಗಿ ಹೊಡೆಯದೇ ಇದ್ರೆ ನಮಗೆ ಪಾಪ ಬಂದಿತು. ಯಾಕೆ? ಅಧಿಕ ಪ್ರಸಂಗಿ. ಯಾಕೆ? ನೀನು ಅಷ್ಟು ಹೊತ್ತು ಹೇಳಿದ್ದು ಎಂದು ಯಾವ ಶಬ್ದ? ನಾಯಿ ಮರಿ. ನಾಯಿ ಮರಿ ಅದು ಕೂಡ ಒಂದು ದೊಡ್ಡ ಜಾತಿ ಇತ್ತು, ಈಗ ಮತ್ತೊಂದು ಸಣ್ಣ ಜಾತಿ. ಈ ನಾಯಿ ಮರಿಗಳೆಲ್ಲ ನೋಡುವುದಕ್ಕೆ ಸಿಗುವುದು ನಿನ್ನಂತವನಿಗೆ. ಅದು ಕೂಡ ನಾಯಿ ಮರಿ ಗೆಜ್ಜೆ ಶಬ್ದ ಮಾಡ್ತದ? ಯಾವ ಸೀಮೆಯ ನಾಯಿ ಮರಿಯೋ? ಈಗ ನಾಯಿ ಮರಿ ಅಂತ ಯಾರು ಹೇಳಿದ್ರು? ಮತ್ತೆ ನೀನು ಹೇಳಿದ್ದು ಗಿಡ್ಡ ಜಾತಿದ್ದು, ದಪ್ಪ ಜಾತಿದ್ದು, ಮತ್ತೊಂದರ ಮುಖ ಹೀಗೆ ದಪ್ಪ. ಒಬ್ಬಳು ಸ್ವಲ್ಪ ದಪ್ಪ ಇದ್ದಾಳೆ, ಮತ್ತೊಬ್ಬಳು ಗಿಡ್ಡ ಇದ್ದಾಳೆ. ಅದು ಹಾಗಲ್ಲ, ನಾರಿಮಣಿ. ಅದೇ ಅದೇ ವಿಷಯ. ಅದೇ ನೀನು ಹೇಳಿದ್ದೆ. ಅದು ಸ್ವಲ್ಪ ಎತ್ತವಾಸ ಆಯ್ತು. ಆಗ್ಲಾ? ಆಯ್ತಾ? ಯಾರಾಗಿರ್ಬೋದು ಎನ್ನುವ ಹಾಗೆ ಆಲೋಚಿಸಿದೆ. ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಒಂದು ಹೇಳ್ತೇನೆ ರಾಯರೇ, ಏನೋ ಆ ಹೆಮ್ಮಕ್ಕಳೊಂದು ಚಂದ ಅಂತ ಹೇಳಿದ್ರೆ ಏನು ಚಂದಪ್ಪ, ಏನು ಚಂದಪ್ಪ, ಏನು ಚಂದಪ್ಪ. ಯಾರು? ನಿನ್ನ ಮಾವನ? ಏನು ಚಂದ, ಏನು ಚಂದ. ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲ ಮುಖದಲ್ಲೇ ಉಂಟು. ಹೌದಾ? ನಿನ್ನದು ಎಲ್ಲಿ ಉಂಟು? ನನ್ನದು ಮುಖದಲ್ಲಿ ಉಂಟು. ನಿನ್ನಲ್ಲಿ ಮುಖದಲ್ಲಿ ಉಂಟು ಅಂತ ನೀನೇ ಹೇಳ್ಬೇಕಷ್ಟೇ. ಮತ್ತೊಬ್ಬರಿಗೆ ಹುಡುಕುವುದಕ್ಕೆ 7 ರಾತ್ರಿ 7 ಹಾಕಲ್ಬೇಕಾಗಿದೆ. ನನಗೆ ಕೈ ಹಾಕುವಾಗ ಸಿಗ್ತದಲ್ಲ, ಅದು ನಿನ್ನ ಪುಣ್ಯ. ಬಹಳ ಚಂದ, ಬಹಳ ಚಂದ ಅಂತ ಹೇಳಿದ್ರೆ ಎಂತದು ಅದನ್ನು ವರ್ಣಿಸುವುದಕ್ಕೆ ನನ್ನಲ್ಲಿ ಶಬ್ದ ದಾರಿದ್ರ್ಯ ಉಂಟು. ನಿಮ್ಗೆ ಎಷ್ಟು ವರ್ಣಿಸುವುದಕ್ಕಾಗ್ತದೆ? ದಾರಿದ್ರ್ಯ ಇದ್ರೂ ತೊಂದರೆ ಇಲ್ಲ, ನಾನು ಸರಿ ಮಾಡಿಕೊಳ್ಳಿದ್ದೇನೆ. ನಾನು ತಲೆಗೂದಲಿನಿಂದ ಪ್ರಾರಂಭಿಸಿ ಅವಳ ತಲೆಗೂದಲು ಅಂತ ಹೇಳಿದ್ರೆ ನನ್ನ ಇಂತಹ ತಲೆಗೂದಲು ಇರುವಂತಹ ಹೆಣ್ಣು ಈ ಪ್ರಪಂಚದಲ್ಲಿ ಹುಟ್ಟಲಿಕ್ಕಿಲ್ಲ.
ಅಂದ್ರೆ ನಿನ್ನ ಹಾಗಂದ್ರೆ ಹೀಗ ಮತ್ತೆ ಗುಂಗುರು ಮಿಶ್ರಿತ ಕಪ್ಪು ಕೂದಲು. ಹಾಗಾದ್ರೆ ಕೂದಲು ಅಲ್ಲ, ಕೂದಲು ಮತ್ತೆ ಬಿಳಿ ಇರ್ತದ ಅಲ್ಲ, ಇರುದಿಲ್ಲ ಅಂತಲ್ಲ. ಹೆಣ್ಣು ಮಕ್ಕಳಿಗೆ ಒಂದು ಪ್ರಾಯ ಆದ ಮೇಲೆ ಬಿಳಿ ಆಗ್ತದೆ. ಹೌದು. ಈ ನೀವೆಂತದ್ದು ಹೇಳ್ತೀರಿ, ಕೆಲವು ಸಣ್ಣ ವಯಸ್ಸಿನ ಮದುವೆ ಆಗದ ಹುಡುಗರ ತಲೆಗೂದಲು ನೋಡ್ಬೇಕು, ಬಣ್ಣ ಹಾಕುದು. ನಾನು ಮೊನ್ನೆ ನೋಡಿ. ಹೌದಾ? ಲೋಕೇಶ್ ಅಂತ ಇದ್ದಾರೆ ನಮ್ಮಲ್ಲಿ. ಭಾರಿ ಸಂತಾನ ಇವ. ಅದು ಬಣ್ಣ ಹಾಕಿದ್ದು ಯಾಕೆ? ಯಾಕೆ? ಅದು ಕೂದಲು ಬಿಳಿ ಅಲ್ಲ, ಅದು ಜೀವನದಲ್ಲಿ ಹೆಚ್ಚು ಕಡಿಮೆಯಾಗಿ ನಾವು ತಿನ್ನುವುದು ಯಾವುದನ್ನು, ಕುಡಿಯುವುದನ್ನು ಯಾವುದು. ನಿನ್ನ ಹಾಗೆ ಕಡಿಮೆದ್ದು ಕುಡಿಯುವುದಲ್ಲ ನಾವು ಹೆಚ್ಚಿನದ್ದು ಕುಡಿಯುವುದು. ಹೆಚ್ಚಿನದ್ದು ಕುಡಿದ್ರೆ ಕೂದಲು ಹಣ್ಣಾಗ್ತದೆ. ಅದೆಲ್ಲ ಹೇಳಿಕ್ಕೆ ಆಗುದಿಲ್ಲ, ಅದು ಪ್ರಕೃತಿ ದೋಷ. ಮತ್ತೆ ಬಣ್ಣ ಹಚ್ಚಿದಂತ ಯಾರು ಹೇಳಿದ್ದು? ಆಯ್ತಪ್ಪ, ಅದು ಒಂದು ರೋಗ ಇದ್ದವರಿಗೆ ಅದೆಲ್ಲವೂ ಅದೇ ಬಣ್ಣ ಕಾಣ್ತದಂತೆ. ಹಾಗೆ ನಿಂದು ಸರಿ ಆಯ್ತಾ? ನಾನು ಹೇಳಿದ್ದೆ ಹೇಗೆ, ಇನ್ನೊಬ್ಬ ಹೆಣ್ಣು ಮಕ್ಕಳಿಗೆ ಕಪ್ಪು ಕೂದಲು ಲಕ್ಷಣ ಅಲ್ವ. ಹುಡುಗರ ವಿಷಯ ಬೇಡ, ಹುಡುಗಿಯ ವಿಷಯವೇ ಕೂದಲು ಹಾಗೆ ಹಾಗೆ. ಆಮೇಲೆ ಅವಳ ಹಣೆ ಅರ್ಧ ದೋಸೆಯನ್ನು ಶ್ವಾನ ತಿಂದು ಉಳಿದ ಅರ್ಧ ದೋಸೆಯನ್ನು ಬಿಟ್ಟ ಹಾಗೆ. ನೀನು ಹೇಳುವಂತಹ ಮಾತು ಯಾವುದು ಒಳ್ಳೆ ಶಬ್ದ ಬೇಕು ಅದನ್ನು ಹಾಳು ಮಾಡಿ, ಯಾವುದು ಹಾಳಾಗ್ಬೇಕು ಅದನ್ನು ಒಳ್ಳೇದು ಮಾಡಿ. ಶ್ವಾನ ಅಂತ ದೊಡ್ಡದು ಹೇಳಿ. ಹೌದು. ಮತ್ತೆಂತ ಅರ್ಧ ದೋಸೆ ಉದಾಹರಣೆ. ಹೌದು. ಏನೋ ಅದು ಹಾಗೆ ಅಲ್ಲ, ಅದು ಅರ್ಧ ಚಂದ್ರಾಕೃತಿಯ ಪಣೆ. ಪಣೆ ಇಲ್ಲಿ ಎಲ್ಲ ಪಣೆ ಅದಲ್ಲ, ನೀನು ಹೇಳಿದ್ದಲ್ಲ ಪಣೆ. ಆಮೇಲೆ ಅವಳ ಪುರ್ಬು. ನಿಮ್ಗೆ ಅಂತವರ ಸಂಬಂಧ ಉಂಟಾ? ರಾಮಣ್ಣನ ಸಂಗಡಿ ಪೊರ್ಬುಗು ಬಾಲೆ. ಯಾರು ರಾಮಣ್ಣ? ಅದು ಎಂತದ್ದೊಂದು ಹೇಳ್ತಾರಲ್ಲ, ರಾಮನ ಸಿಂಗಾಡಿ ಪುರ್ಬಿನ ಬಾಲೆ. ಇಲ್ಲಪ್ಪ, ನೀ ಕಾಮನ ಇಲ್ಲಿನ ಹಾಗೆ. ಅದೇ ಅದನ್ನೇ ಈಗ ನೀನು ಆಗುದಿದ್ರೆ ಮಾತ್ರ ಹೇಳು. ಆಗದ ಶಬ್ದವನ್ನು ಇಷ್ಟಿಷ್ಟು ದೀರ್ಘವಾದ ಶಬ್ದವನ್ನು ಹೊತ್ತು ಹಾಕಿ ಹೆಚ್ಚು ಕಡಿಮೆ ಮಾಡ್ಬೇಡ. ಗೊತ್ತಾಯ್ತು. ಅವಳ ಕಣ್ಣು ಹೂ ಕಣ್ಣು. ಹೂ ಕಣ್ಣು ಅದು ರೋಗ. ಇದು ರೋಗ ಅಲ್ಲ. ಮತ್ಯಾವುದು? ಹೂವಿನ ಕಮಲದ ಇನ್ನು ಆ ಬಾಯಿಯನ್ನು ಸ್ವಲ್ಪ ಇಲ್ಲಿ ನೋಡು, ವಸ್ತ್ರ ಒದ್ದೆ ಹೂವಿನಂತಹ ಕಣ್ಣು. ಅದೇ ಕಮಲನಯನೆ. ಕಮಲ ಅಲ್ಲ, ಕಮಲನಯನ. ಆಮೇಲೆ ಅವಳ ಮೂಗು ಚಂಪಕನ ಆಸೆ. ಯಾವುದು? ಚಂಪಕನ ಆಸೆ. ನೀನು ಹೇಳಿದ್ದು ಒಂದು ರೀತಿಯಲ್ಲಿ ಸ್ವಲ್ಪ ಸಾರಿ. ಚಂಪಕನ ಆಸೆ. ಚಂಪಕನ ಆಸೆ ಅಲ್ಲ, ಚಂಪಕನ ಆಸೆ. ಸಂಪಿಗೆಯ ಮೊಗ್ಗಿನಂತಿರುವ ಮೂಗು ಹಾಗೆ. ಆಮೇಲೆ ಅವಳ ತುಟಿ ತೊಂಡೆ ಹಣ್ಣನ್ನು ಕತ್ತರಿಸಿ ಇಟ್ಟ ಹಾಗೆ. ಹೇಗೆ? ತೊಂಡೆ ಹಣ್ಣನ್ನು ಕತ್ತರಿಸಿ ಇಟ್ಟ ಹಾಗೆ. ಕತ್ತರಿಸಿ ಇಟ್ಟರೆ ಏನಾಗ್ತದೆ? ಅದು ಎರಡು ತೊಂಡೆ ಹಣ್ಣಿನ ತುಂಡು ಕೆಂಪಾಗಿರ್ತದಲ್ಲ ಹಾಗೆ. ತೊಂಡೆ ಹಣ್ಣನ್ನು ಸೀಳಿದಂತಿರುವ ಕೆಂಪಾದ ತುಟಿಗಳು. ಹೌದು. ಆಮೇಲೆ ಅವಳ ಗಲ್ಲ. ಹೇಗೆ? ಅದು ಮುಖವೆಂಬ ಕಂದಡಿಯ ಹಿಡಿಯೋ ಮಾಮಿನ ಮುಡಿಯೋ. ಅದನ್ನು ನಿನ್ನ ಮಾವಿಯಲ್ಲಿ ಹೋಗಿಯೇ ಕೇಳಬೇಕಷ್ಟೇ. ಏನೋ ಮುಖವೆಂಬ ಕನ್ನಡಿಯ ಹಿಡಿಯೋ ಬಿಡಿಯೋ ಮತ್ತೆಂತ ಮಾವಿನ ಮಿಡಿಯೋ. ಹಾಗೆ ಮಾವಿನ ಅಲ್ಲ. ಆಮೇಲೆ ಅವಳ ಕಂಠ ಬಲ ಮುರಿದ ಶಂಕ. ನಿನ್ನಂತವರೆಲ್ಲ ಹೇಳಿದ್ರೆ ಬಲ ಮುರಿದ ಶಂಕವೇ ಆಗುದು. ಬಲಮುರಿ ಶಂಕ ಬೇಡವಾ? ಅದು ಅರ್ಥ ಅನರ್ಥ. ಆಯ್ತಾ? ಮತ್ತೆ ಆಮೇಲೆ ಅವಳ ಇದು ಯಾವುದು? ಕೈ ಮರ್ಯಾನೆಯ ಸೊಂಡಿ. ಅದೊಂದು ಸರಿ ಹೇಳಿದ್ದು. ಇಷ್ಟರವರೆಗೆ ಹೇಳಿದ್ದು ಎಲ್ಲ ತಪ್ಪು, ಇದೊಂದು ಸರಿ ಆಯ್ತು. ಆಮೇಲೆ ಕಟಿ ಇಲ್ಲ. ಇಷ್ಟೆಲ್ಲ ಹೇಳಿದ್ದು ಒಂದು ಹುಡುಗಿಯ ಬಗ್ಗೆ ಅಂತ ಹೇಳಿದ್ದು, ಸಂತೋಷ ಆಯ್ತು. ಈಗ ಹೇಳಿದ್ದು ಕಟಿ ಇಲ್ಲ. ಹಾಗಾದ್ರೆ ನಮ್ಮ ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಕೆಳಗಿನ ಲೋಕ ಅಲ್ಲ. ಈ ಲೋಕದ್ದೇ ಹುಡುಗಿ. ಹೌದಾ? ಹುಡುಗಿ ಹೌದು. ಹೆಣ್ಣು ಜಾತಿಯ ಹಾವಲ್ಲ. ಹುಡುಗಿ. ನೀನು ಹೇಳುವಾಗ ನಂಗೆ ಹೆಚ್ಚು ಕಡಿಮೆ ಆಗ್ತದೆ. ಕಟಿ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪವೂ ಇಲ್ಲ ಅಂತಲ್ಲ. ಮತ್ತೆ ಉರ್ಪಿಡಿಯ ಸೊಂಟ. ಉರ್ಪಿಡಿ ನೀನು ಯಾವ ಭಾಷೆಯಲ್ಲಿ ಹೇಳಿ? ಹೆಣ್ಣು ಮಕ್ಕಳ ಸೊಂಟವನ್ನು ಹೇಳ್ತಾರಲ್ಲ. ತಿಮ್ಮನ ಕಟಿ. ಸಿಮ್ಮಿನ ಕಟಿ. ಆಯ್ತಾ?
ಒಟ್ಟಾರೆಯಾಗಿ ಹೇಳುವುದಿದ್ರೆ ರಾಯರೇ, ತೊಡೆಗಳೆರಡು ರಂಬೆ, ಹುಡುಗಿ ಚಿನ್ನದ ಬೊಂಬೆ, ಮಲೆಗಳು ಗಜನಿಂಬೆ, ಇನ್ನೇನೆಂಬೆ ಇನ್ನೇನೆಂಬೆ ಇನ್ನೇನೆಂಬೆ. ಇದು ನಿನ್ನದ್ದೆಯ? ಹಾಲಾಪಣೆ ನನ್ನದು. ಯಾವುದು ಹಾಲಾಪಣೆ? ಹಾಲಾಪಣೆ ನಿನ್ನದ್ದೇ. ಹಾಗಾದ್ರೆ ನೀನು ಹೇಳುವುದು ಅಷ್ಟೋ ಸುಂದರವಾದಂತಹ ತರುಣಿ ಗೋದಾವರಿ ನದಿ ತೀರದಲ್ಲಿ, ಅದು ನಿನ್ನ ಮನೆ ಅಂಗಳದಲ್ಲಿ ಇರುವುದು ಪಾಪಿ. ಹೌದು, ಗೋದಾವರಿ ನದಿ ತೀರದಲ್ಲಿ ನಾವಿರುವುದು ಎಲ್ಲಿ? ನಾವು ಗೋದಾವರಿ ನದಿ ತೀರದಲ್ಲಿ. ನಾವು ಕೂಡ ಅಲ್ಲೇ ಇದ್ದೇವೆ. ಹಾಗಾದ್ರೆ ನೀನು ನೋಡಿದ ತರುಣಿ ಇರುವುದೆಲ್ಲಿ? ಅವಳು ಈಗಷ್ಟೇ ಜಲಕೇಲಿಯನ್ನು ಆಡಿ ಒದ್ದೆ ಬಟ್ಟೆಯನ್ನು ಉಟ್ಟುಕೊಂಡು ಜಲದಿಂದ ಮೇಲೆ ಬಂದು. ಸಂಸ್ಕಾರ ಇಲ್ಲದವ ಏನು ನೀನು ನನ್ನ ಮರ್ಯಾದೆ ತೆಗಿಲಿಕ್ಕೆ ಹುಟ್ಟಿದ್ದ? ಯಾರು ಹೇಳಿದ್ರು? ಸ್ವಲ್ಪ ಆದ್ರೂ ಬುದ್ಧಿ ಬೇಕೋ ಬೇಡ? ಯಾಕೆ? ಇಲ್ಲದಿದ್ರೆ ಹೆಣ್ಣು ಮಕ್ಕಳು ಸ್ನಾನ ಮಾಡುವಲ್ಲಿ ನಾನು ನೋಡಿದ್ದಲ್ಲ, ಅವರಾಗಿ ತೋರಿಸುವಾಗ ಯಾಕೆ ಅವರಿಗೆ ಬೇಸರ? ನೋಡಿದ್ರು ಕೂಡ ನೋಡದ ಹಾಗೆ ಹಿಂದಿರುಗಬೇಕು. ನೋಡುವುದು ತಪ್ಪಲ್ಲ, ಇದು ಪುರುಷ ಧರ್ಮ. ಹೆಣ್ಣು ಮಕ್ಕಳಿಗೆ ಯಾವತ್ತು ಗೌರವ ಕೊಡಬೇಕು. ನೋಡುವುದು ತಪ್ಪಲ್ಲ, ನೋಡುವ ಭಾವನೆ ಹೇಗುಂಟು ಅಂತ ಬೇಕಾದಷ್ಟೇ. ನೀನು ಹೇಳಿದ ಭಾವನೆ, ನಾನು ಹೇಳಿದ ಭಾವನೆ ಒಂದು ಒಳ್ಳೆ ಸಂಸ್ಕಾರಯುತವಾದಂತಹ ಹೆಣ್ಣಿನ ಹಾಗೆ ಕಾಣ್ತಾಳೆ. ಇರುವುದು ಯಾರ ಜೊತೆ? ನನ್ನ ಜೊತೆ. ಹೌದೌದು, ಯಾವತ್ತು ಭಾವನೆ ಒಳ್ಳೆಯ ರೀತಿಯಲ್ಲಿ ಇರ್ತದೆ. ನಾವು ಒಳ್ಳೆದು ಮಾಡಿದ್ರೆ ನಿಮ್ಮ ಜೊತೆ ಅಲ್ಲಿರುವುದು, ನಾವು ಕೆಟ್ಟದ್ದು ಮಾಡಿದ್ರೆ ನಮ್ಮದು ಬೇರೆ ನಿಮ್ಮದು ಬೇರೆ ಅಲ್ವಾ? ಇಲ್ಲ, ನಾವು ಜೊತೆ ಯಾವತ್ತು ಆಗ್ಬೇಕಿತ್ತು. ಹೌದೌದು, ಈಗಷ್ಟೇ ಆದ್ದು. ಇಲ್ಲ, ತೊಂದರೆ ಇಲ್ಲ, ಮಾಡುವ ಮುಂದೆ. ಆಮೇಲೆ ಹಾಗೆ ಅವಳಲ್ಲಿ ಒಂದು ಮಾತಾಡಿ ನೀವು ಅವಳನ್ನು ತರಿಸಬೇಕು, ನೀವು ಒರೆಸಬೇಕು. ಸಂದೇಶ ತರಲೇ, ನೀನು ನನ್ನ ಜೊತೆ ಬಂದದಕ್ಕೆ ನಿನ್ನ ಜೀವನ ಸಾರ್ಥಕವಾಯಿತು. ಮತ್ತೆ ಅಲ್ಲ, ನನಗೂ ಕೂಡ ಸಾರ್ಥಕ ಹೊಂದಿತು. ಇಲ್ಲದಿದ್ರೆ ನನಗೆ ಎಲ್ಲವೂ ಉಂಟು, ಎಲ್ಲವೂ ಉಂಟು, ಎಲ್ಲ ರಸಗಳು ಉಂಟು. ಯಾವುದರೆಲ್ಲ ರಸ? ನವರಸ ಎಲ್ಲವೂ ಉಂಟು. ಆದ್ರೆ ಒಂದು ರಸ ಕಡಿಮೆ. ನನಗೆ ತುಂಬಾ ಸಮಯದಿಂದ ಅನುಮಾನ ಇತ್ತು ಅದು. ನನಗೆ ಇವತ್ತು ನೀವು ಹೇಳಿ ಗೊತ್ತಾಗ್ತದೆ. ಅದೇ ಒಂದು ರಸ ಕಡಿಮೆ. ಯಾವುದು? ನೀನು ಹೇಳಿದ್ಯಾ? ನೀವು ಹೇಳಿದ್ಯ ಶೃಂಗಾರ ರಸ. ನಾನು ಅದನ್ನೇ ಹೇಳಿದ್ದೆ. ತೊಂದರೆ ಇಲ್ಲ, ನನ್ನ ದಾರಿಯಲ್ಲಿ ಇದ್ದಾನೆ. ನಾನು ಅದನ್ನೇ ಹೇಳಿದ್ದು. ಶೃಂಗಾರ ರಸ ಬರಬೇಕಾದ್ರೆ ಬರಬೇಕು ಅಂತ ಆದರೆ ಏನಾಗಬೇಕು? ಅದು ಎಣ್ಣೆ ಬೇಕು. ಯಾವುದು? ಎಣ್ಣೆ ಬೇಕು. ಹೆಣ್ಣು ಬೇಕು. ಇಲ್ಲ, ಅಧಿಕಾರಿಯಾಗಿದ್ದೇನೆ. ಅಧಿಕಾರಿಯಾಗಿ ಸರಿಯಾದಂತ ಆಡಳಿತ ಮಾಡಬೇಕಾದರೆ ವಾಮಭಾಗ ಬೇಕು. ವಾಮಭಾಗದಲ್ಲಿ ಅದು ನಿನಗೆ ವಾಮಭಾಗದಲ್ಲಿ ಹೆಣ್ಣು ಬೇಕು. ಬರಿದಾಗಿದೆ. ಹೌದೌದು. ಹಾಗಾದ್ರೆ ಈಗ ಅದೆಲ್ಲವೂ ಕೂಡ ನಡೆಯುತ್ತಾ ಬರ್ತಾ ಇದೆ. ಅಲ್ವಾ? ಎಲ್ಲಿ, ಹೇಗೆ, ಏನು, ಎಷ್ಟು ಎನ್ನುವುದನ್ನು ನೋಡ್ಬೇಕೋ ಬೇಡವಾ? ಬೇಕು. ನೀನು ಒಬ್ಬನೇ ನೋಡಿದ್ರೆ ಆಗುದಿಲ್ಲ, ನಾನು ನೋಡ್ಬೇಕು. ಹೌದಾ? ಆದ್ರೆ ಒಂದು ಕೆಲಸ ಮಾಡ್ಬೇಕು, ನಿನ್ನ ಈ ಸ್ವರ ಅವರ ಮಾತಾಡಬಾರ್ದು. ಅಲ್ಲಿ ನಾನು ಮಾತಾಡ್ಲಿಕ್ಕಿಲ್ವಾ? ನೀನು ಮಾತಾಡ್ಲಿಕ್ಕೆ. ಮತ್ತೆ ನನ್ನನ್ನು ಯಾವ ಕರ್ಮಕ್ಕೆ ಬರ್ಲಿಕ್ಕೆ? ಈಗ ಅಲ್ಲ, ಈ ಪೊರಕೆ ಇರುವುದು ಯಾಕೆ ಹೇಳು? ಪೊರಕೆ ಗುಡಿಸುವುದಕ್ಕೆ. ಗುಡಿಸಿ ಆದ್ಮೇಲೆ ಮನೆಯ ಮೂಲೆಯಲ್ಲಿ. ಅರ್ಥ ಆಯ್ತಾ? ಅರ್ಥ ಆಯ್ತಲ್ಲ? ಹಾಗಾದರೆ ನಾನು ಪೊರಕೆ. ಹೌದು. ಕಸ ಇದ್ರೆ, ಕಸ ಎಲ್ಲಿಯಾದ್ರೂ ಬಿದ್ರೆ ಗುಡಿಸ್ಲಿಕ್ಕೆ ತಗೊಳ್ಳಿ ಒಮ್ಮೆ. ಅದಕ್ಕೆ ಇರುವುದು. ಆದ್ರೆ ಒಂದು ನನ್ನ ಹಿಂದೆ ಇರ್ಬೇಕು. ಆಯ್ತಾಯ್ತು. ಆ ವಿಷಯದಲ್ಲಿ ನಿನ್ನ ಧೈರ್ಯದಲ್ಲಿ ಬರುದು. ಈಗ ನೀವು ಏನೇ ಬೇಡಿ, ನಿನ್ನ ಸ್ವರ ಇಷ್ಟು ಏರಿಸಬೇಡ. ನಾನಿದ್ದೇನೆ. ಇದ್ದೀಯಲ್ಲ, ಹಿಂದೆ ನೀನು, ಮುಂದೆ ನಾನು. ಕಿಸುತ್ತೋ ಕುಸುಮಾಂಬಕಿಯರು ಭಯದಿಯೋ ಮರೆಯಾಗಿರಲ, ಸಮಯವು ಸಾಧಿಸುತ್ತ ಶಶಿಮುಖಿ ಮಂಡೋದರಿಯ ಒಡನೊರೆದನು ಮೋದದಿಯೋ ಕಾಣುತ್ತ ದಶಶಿರ
ಇದೆ. ನಿನಗೇನಾದ್ರೂ ಖಚಿತ ಹೇಗೆ? ಇಲ್ಲ. ಆಹ್ ಆಹ್ ನೀನು ಹೇಳಿದ್ದು 100ಕ್ಕೆ 100 ಸತ್ಯ. ನೋಡಿದೆ ನೋಡಿದೆ ನೋಡಿದ್ರೆ ಸೌಂದರ್ಯ ರಾಶಿಯನ್ನೇ ನೋಡಿದೆ. ಹೌದೌದೌದು. ಬ್ರಹ್ಮನ ಸೃಷ್ಟಿಯಲ್ಲಿ ಇಂತಹದ್ದು ಒಂದು ಉಂಟಲ್ವಾ? ಹೌದೌದೌದು. ಆದ್ರೆ ಮಾತ್ರ ಒಂದು ಸ್ವಲ್ಪ ಕುಳ್ಳಗೆ ಆಯ್ತು, ಆದ್ರೂ ತೊಂದರೆ ಇಲ್ಲ. ಅವನು ದೇವರು ಮೆತ್ತುವಲ್ಲಿ ಮೆತ್ತಿ, ಕೆತ್ತುವಲ್ಲಿ ಕೆತ್ತಿ, ತಟ್ಟುವಲ್ಲಿ ತಟ್ಟಿ, ಮೆಟ್ಟುವಲ್ಲಿ ಮೆಟ್ಟಿ, ಮೆಟ್ಟಿ ಮೆತ್ತಿ ಮೆತ್ತಿ ಒಂದು ಆಕೃತಿ ಕೊಟ್ಟಿದ್ದಾನೆ ಅದಕ್ಕೆ. ಯಾವುದು? ಅದು ಒಂದು ಬಹಳ ಕುಳ್ಳಗೆ ಕುಳ್ಳಗೆ. ಯಾವುದನ್ನು ಹೇಳಿ? ಅದು ಹಿಂದಿನದ್ದು. ಅದನ್ನು ಹೇಳಿದಲ್ಲ, ನಾನು ಮುಂದೆ ಇರುವವಳನ್ನು ನೋಡಿದ್ದು. ಇರ್ಲಿ, ನೀವು ನಿಮಗೆ ಬೇಕಾದ್ದನ್ನು ನೋಡುವಾಗ ನಾನು ನನಗೆ ಬೇಕಾದ. ಹೌದಾ? ಹಾಗಾದ್ರೆ ನನಗಿಂತ ಮುಂದೆ ಬಂದು ನೋಡ್ಬೇಡ, ನನಗಿಂತ ಹಿಂದಿನಿಂದ ನೋಡು. ಆಯ್ತು. ಆಹಾ, ಬ್ರಹ್ಮನ ಸೃಷ್ಟಿಯಲ್ಲಿ ವಿಚಿತ್ರವಾದಂತಹ ಸೃಷ್ಟಿ. ಹೌದೌದೌದು. ಏನು ಸೌಂದರ್ಯ, ಏನು ಏನು ರೂಪ, ಏನು ಯೌವನ. ಆಹಾ, ಈ ಹೆಣ್ಣಿನ ಆಕೃತಿಯನ್ನು 5 ರೀತಿಯಲ್ಲಿ ಗುರುತಿಸುವುದಕ್ಕೆ ಸಾಧ್ಯ. ಹೇಗೆ? ವರ್ಣ, ವರ್ಣ, ಆಕೃತಿ, ಆಕೃತಿ, ಶ್ರುತಿ, ಗತಿ, ಗತಿ, ಮತಿ, ಮತಿ, ವರ್ಣ, ವರ್ಣ, ಒಳ್ಳೆ ಬಣ್ಣ, ಬಣ್ಣ, ಆಕೃತಿ, ಆಕೃತಿ. ಸ್ವಲ್ಪ ತೊಂದ್ರೆ ಇಲ್ಲ. ನಿಮಗೆ ಸ್ವಲ್ಪ ಹೆಚ್ಚಾಯ್ತು, ಆದ್ರೂ ತೊಂದರೆ ಇಲ್ಲ. ಕಂಠ, ಹಾ. ಕೋಕಿಲ ಕಂಠ. ಅಯ್ಯೋ, ಇರ್ಲಿ ಇರ್ಲಿ, ಯಾವುದೇ ರೀತಿಯ ಕೊರತೆ ಇಲ್ಲ. ಇಲ್ಲ. ಅರರೆ ಯಾರಿವಳು ಮಂಜುಳ ಗಾತ್ರಿ, ಓಹೋ, ತ್ರೈಭುವನ ಮೋಹಿನಿ ಸಾರಸ ನೇತ್ರಿ. ಅಬ್ಬ, ಮೊಗ ಚಂದಿರನ ಬಿಂಬ ಹೊರತಲ್ಲ. ಚಂದ್ರನ ವಿಷಯ ಮಾತಾಡಬೇಡಿ. ಯಾವ ಚಂದ್ರ? ಮೇಲಿರುವ ಚಂದ್ರ, ಅವನೇ. ಅವನ ವಿಷಯ ಬೇಡ. ಚಂದ್ರಯಾನ ಎಲ್ಲ ಮುಗಿದಾಗಿದೆ. ಏನಾದಿಲ್ಲ, ಇನ್ನು ಅದರ ವಿಷಯ ಯಾರು ವಿರೋಧ ಮಾಡಿದ್ರು ಇನ್ನು ಏನಾಗುದಿಲ್ಲ. ಏನು ಆಗುದಿಲ್ಲ. ಅವನಿಗಿಂತಲೂ ಕಡಿಮೆ ಇಲ್ಲ ಎಂಬುದು ಸತ್ಯ ಅಲ್ವೇ? ಆಹಾ, ಸೊಗಸಿನ ಮುಂಗುರುಳು ಮರಿದುಂಬಿ, ಮರಿದುಂಬಿ, ಮಗು ಪಪ್ಪ ಬಗೆಯದು ನೋಡು ನಲಿವಳಿಯ. ಬಪ್ಪ ಯಾರು? ಬಪ್ಪ ಅದು ಇದ್ರಲ್ಯ ಬಗ್ಗೆ. ಹೌದು, ಬಪ್ಪ ಅಂದ್ರೆ ನೀನು ಹೇಳಿದ ಭಾಷೆಯಲ್ಲ. ಬರುವ ಬಗೆಯದು ನೋಡು ನಲಿವಳು ಯೌವನ ತುಂಬಿ. ಯಾರಿವಳು? 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 ಯಾರು ಅಂತ ನಿನ್ನಲ್ಲಿ ಕೇಳಿದ್ರೆ ಉತ್ತರ ಸಿಗುದಿಲ್ಲ. ಉತ್ತರ ಸಿಗ್ಬೇಕು ಅಂತಾದ್ರೆ ಜೀವಂತ ಇದ್ದಾಳಲ್ಲ, ಏನು ಸತ್ತು ಹೋಗ್ಬೇಕು ಅಂತನಾ? ಆಗಲ್ಲ. ಜೀವಂತ ಇರುವಾಗ ಸಂಭಾಷಣೆಗೆ ಪ್ರಾಧಾನ್ಯ. ಸಂಭಾಷಣೆಗೆ ತೊಡಗುವುದು ಹೇಗೆ? ಹೇಗೆ? ಎಷ್ಟಾದ್ರೂ ಇವಳು ನಾರಿ ಅಲ್ವಾ? ಎಷ್ಟಾದ್ರೂ ನಾರಿ ಅಲ್ಲ, ಅದು ನಾರಿ. ಮಾತಿಗೆ ಹೇಳು. ಓ ನಾರಿ, ನಾರಿ ಸುಗುಣ ಸುವಿಚಾರಿಯೇ ಬಾಬಾ ಬಾಬಾ ನಾರಿ ನಾರಿ ಸುಗುಣ ಸುವಿಚಾರಿಯೇ ಬಾಬಾ 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 ಆ ಆ ಶುಭಕಾರಿ ಹೇ ನೀರೆ ಶುಭಕಾರಿ ಸುಗುಣ ಸುವಿಚಾರಿ ಸುಗುಣ ಸುವಿಚಾರಿ ಬಾಬಾ ನಾರಿ ಕ್ರೂರ ಶರಗಳನ್ನು ಮಾರನೆಸೆಯುತ್ತಿಗ ಕ್ರೂರ ಶರಗಳನ್ನು ಮಾರನೆಸೆಯುತ್ತಿಗ 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 ಕ್ರೂರ ಶರಗಳನ್ನು ಮಾರನೆಸೆಯುತ್ತಿಗ ಹುರಿ ವಿಕ್ರಮವ ತೋರುತ್ತಲೀಗಳು ಹುರಿ ವಿಕ್ರಮವ ಹುರಿ ವಿಕ್ರಮವ ಹುರಿ ವಿಕ್ರಮವ ತೋರುತ್ತಲೀಗಳು ಕ್ರೂರ ಶರಗಳನ್ನು ಮಾರನೆಸೆಯುತ್ತಿಗ ಹುರಿ ವಿಕ್ರಮವ ತೋರುತ್ತಲೀಗಳು ನಾರಿತು ಗುಣ ಸುವಿಚಾರಿಯೇ ಪಾಪ ನಿರೆ ಶುಭಕಾರಿ ನಾರಿಯೇ ಆ
ಮತ್ತೆ ಮೈ ಮೇಲೆ ಬಂದದ್ದು. ನಿಮಗೆ ಉಲ್ಲಾಸ ಬಂದಾಗ ನನಗೆ ಭಾವನ ಲಾರಿ ಬಂದದ್ದು. ಎಲ್ಲಿಂದ? ಭಾವನ ಲಾರಿ. ಭಾವನ ಲಹರಿ. ಲಹರಿ. ಮಾತಾಡಬೇಡಿ. ಮಾತಾಡಿ. ನೀನು ಮಾತಾಡಿದ ಹೆದರಿಕೆ ಆದೀತು. ಹೌದೌದು. ಆಗ್ಲೇ ಬರುವಾಗ ನೋಡಿದೀಯಾ, ಹಿಂದೆ ಹಿಂದೆ ಸರಿತಾ ಇದ್ದಾರೆ. ಹೌದೌದು. ಹಾಗಾಗಿ ನೀನು ಹಿಂದೆ ಹಿಂದೆ ಸರಿ, ನಾನು ಮುಂದೆ ಮುಂದೆ ಸರಿ ಇದೆ. ಹೋಗಿ. ಓ ನಾರಿ, ಓ ನಾಯಿ, ಉಪದ್ರ ಮಾಡಬೇಡ. ಓ ನಾರಿ, ನೀನೇ ನಿನ್ನ. ಅಯ್ಯೋ, ಎಂತಹ ಬ್ರಹ್ಮದೇವ ಎಷ್ಟು ದೊಡ್ಡ ತಪ್ಪನ್ನು ಮಾಡಿದ. ನಾಚಿಕೆಯ ಮುದ್ದೆ. ನಾಚಿಕೆ ಮುದ್ದೆ. ಹೌದು, ಅದು ಹಾಗೆ. ಹೆಣ್ಣು ಮಕ್ಕಳು ನಾಚಿಕೆ ಎನ್ನುವಂತಹ ಕೋಟೆಯ ಒಳಗೆ ಇರ್ತಾರೆ, ಅದನ್ನು ಹೊರಗೆ ಹೋಗ್ಲಿಕ್ಕಿಲ್ಲ. ಅದರ ಹೊರಗೆ ಹೋದ್ರೆ ಹೋದದ್ದೇ, ಮತ್ತೆ ಹಿಂದೆ ಬರ್ಲಿಕ್ಕಿಲ್ಲ. ಇಲ್ಲಿ ಬಾ, ನೀನು ಹೇಳಿದೆಲ್ಲ ಉಂಟು. ಆದ್ರೆ ಏನು ಮಾಡೋಣ? ಬ್ರಹ್ಮ ದೇವ ಈ ರೀತಿ ತಪ್ಪು ಮಾಡಬಾರ್ದಿತ್ತು. ಬಾಯಿ ಬರುವುದಿಲ್ಲ. ಹೌದಾ? ನಾನು ಇಷ್ಟು ಮಾತಾಡಿದ್ರು ಕೂಡ ಅಭಿನಯ ಮಾತು. ಏನೇ ತರಬೇಕು? ಬಾಯಿ ಬರ್ತದೆ. ಆಹಾ, ನೀನು ಆಡಿದ ಮಾತುಗಳಲ್ಲ, ಮತ್ತೆ ಮುತ್ತು ಮುದ್ದೆ ಕೆಳಗೆ ಉದುರುತ್ತಾ ಇವೆ. ಓ ಯಜಮಾನ್ರೆ, ನಿಮಗೆ ಹೇಗೂ ಹೆಮ್ಮಕ್ಕಳಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲ. ನಮ್ಮ ಮರ್ಯಾದೆ ಕೂಡ ತೆಗಿತೀರಲ್ಲ ಮಾರ್ರೆ. ಒಂದು ಗಂಡು ಜಾತಿಯಲ್ಲಿ ಯಾವ ಕರ್ಮಕ್ಕೆ ಹುಟ್ಟಿದ್ದು ನೀವು? ನೀನನ್ನು ಹೊಗಳುದ ತೆಗಳುದ ಮತ್ತೆಂತಳು? ನಾನು ಅವಳನ್ನು ಮೂಕಳು ಅಂತ ಹೇಳಿ ಮಾತಾಡ್ಲಿಕ್ಕೆ ಹೋಗಿ ಧರ್ಮಕ್ಕೆ ನನ್ನ ಮರ್ಯಾದೆ ಹೋದದ್ದು ಗೊತ್ತಾ? ಅವಳ ಆ ಕುಂಟಿಯ ಎದುರಿಗೆ ನನ್ನ ಮರ್ಯಾದೆ. ಇಲ್ಲಿ ಬಾ, ಮರ್ಯಾದೆ ಇದ್ದವರಿಗಲ್ವ ಹೋಗುದು, ಇದ್ದವರಿಗಲ್ವ ಹೋಗುದು. ಸಣ್ಣ ಬಾತುಕೋಳಿಯಾಗಿ ಅಲ್ಲ. ಇದನ್ನು ಎಲ್ಲಿಯೋ ಕೇಳಿದ್ದೀಯ ನೀನು? ಏನೇ ಹಿಂದೆ. ಓ ಮಾರಿ, ಏನು ಬಲು ವಯ್ಯಾರಿ ನೀನು. ಹಾಗಾಗಿ ನಿನ್ನನ್ನು ನೋಡಿದ ಮೇಲೆ ಯಾಕೋ ಏನು ನನ್ನ ಮನಸ್ಸು ನಿಂತಲ್ಲಿ ನಿಲ್ಲುವುದಿಲ್ಲ. ಏನೋ ಒಂದು ಹೊಸತನ ಬೇಕು, ಯಾವುದೋ ಒಂದು ಬೇಕು ಬೇಕು ಎನ್ನುವ ಹಾಗೆ ಅನಿಸುತ್ತಾ. ಅವರಿಗೆ ಬೇಕಾದನ್ನು ತೆಗೆಸಿಕೊಡ್ಲಿಲ್ವ ನೀವು? ನಿಂತಲ್ಲಿ ನಿಲ್ಲಂಗಿಲ್ಲ, ಅಷ್ಟೇ. ಮತ್ತೆ ಮತ್ತೆ ಮುಂದುವರಿಸ್ಲಿಕ್ಕಿಲ್ವಾ? ಕೂತಲ್ಲಿ ಕೂರಂಗಿಲ್ಲ, ಮತ್ತೆ ಅಷ್ಟೇಯಾ? ಅಷ್ಟು ಸಾಕು. ಬೇಡ, ಹೇಳುದೇ ಬೇಡ. ಅಲ್ಲ, ಬೇಕಾದನ್ನು ತೆಗೆಸಿಕೊಡ್ಲಿಲ್ವಾ? ಎಂತಾದ್ರೂ ಮಕ್ಕಳಿಗೆ ತಿಂಡಿ ತೆಗೆದು ಕೊಡುದಾ? ಅಲ್ಲ, ಹಾಗಲ್ಲ. ಮತ್ತೆ ಯಾವುದು ಬೇಕು? ಯಾವುದು ಬೇಕು? ಒಂದು ನೀನು ಬೇಕು. ಹೌದು, ಒಂದು ನಾನು ಬೇಕು. ಮತ್ತೆ ಮತ್ತೊಂದು ಇದು ಬಾತುಕೋಳಿ ಬೇಕು. ಒಂದು ಮಾತ್ರ ದ್ವಂದ್ವ ಅರ್ಥ ಬೇರೆ ಉಂಟು. ನಿನ್ನನ್ನೇ ಮದುವೆಯಾಗಬೇಕೆನ್ನುವಂತಹ ಮನಸ್ಸಾಗಿದೆ. ನಿನ್ನ ರೂಪಕ್ಕೆ, ಲಾವಣ್ಯಕ್ಕೆ ಪೂರ್ತಿಯಾಗಿ ಮನಸ್ಸೋತು ಹೋದವನಿದ್ದೇನೆ. ಹಾಗಾಗಿ ಇದು ಮದುವೆ ಆಗ್ಬೇಕು ಅಂತ ಇವಳು ಯಾರು ಅಂತ ಬೇಕು. ಅವಳು ಯಾರು ಅಂತ ಹೇಳುವುದಕ್ಕಿಂತಲೂ ನಿಮಗೆ ತಲೆ ಸರಿ ಉಂಟ? ಇಲ್ಲ. ಯಾವ ಹೆಣ್ಣಾದರೂ ಅವಳಿಗೆ ಗುರ್ತ ಇಲ್ಲ, ಪರಿಚಯ ಇಲ್ಲ, ಎದುರಿಗೆ ಹೋಗಿ ನನಗೆ ಕಾಮನ ಬಾಧೆ ಉಂಟು, ನೀನು ಬರ್ತೀಯ, ಎಂತದು ಒಂದು ಸಂಸ್ಕಾರ ಇಲ್ವಾ? ಪರಿಚಯ. ಈಗ ಅದೇ ವಿಷಯ ಆಗ್ಲಿ, ಅದನ್ನು ಸ್ವಲ್ಪ ಹೇಳುವ ಕ್ರಮದಲ್ಲಿ ಹೇಳಬೇಕು. ಹೇಗೆ ಹೇಗೆ ತೋರಿಸು, ತೋರಿಸು. ಇವಳನ್ನು ಮುಂದೆ ಕಳಿಸಿ. ನನಗೆ ಅವಳಲ್ಲಿ ಮಾತಾಡಲಿಕ್ಕೆ ಭಾವನೆ. ಯಾವ ಭಾವನೆ ಬಂದ್ರೂ ಕೂಡ ನಿನ್ನ ಭಾವನೆ ನಿನ್ಗೆ ಗೊತ್ತಾಗುದಷ್ಟೇ ಬಿಟ್ರೆ ಉಳಿದವರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಗೊತ್ತಾಗ್ಲಿಕ್ಕೆ ಇದ್ರಲ್ಲಿ ಎಂತದು ಗೊತ್ತಾಗ್ತದೆ? ಏನೇ ಇರ್ಲಿ, ನೀನು ಯಾರು, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ಇಲ್ಲಿಗೆ ಬರುವ ಉದ್ದೇಶವೇನು, ಎಲ್ಲ ವಿಳಾಸವನ್ನು ಹೇಳುವೆಯಾ? ಪರಿಚಯ ಬೇಕು. ಹೌದು, ಖಂಡಿತವಾಗಿಯೂ ಹೇಳುತ್ತೇನೆ. ಓ ವೀರ, ಓ ಮಾರಿ, ಇಲ್ಲಿಯವರೆಗಾಗಿ ನೀವು ಬಂದವರು. ಬಂದಾಕ್ಷಣವೇ ನಮ್ಮ ಇರುವರನ್ನು ನೋಡಿದವರು ನೀವು. ಇದು ಓ ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ನದಿ ಯಾವುದು ಅಂತ ಗೊತ್ತುಂಟು ನಿಮಗೆ? ಗೊತ್ತುಂಟು. ಅದ್ಯಾವ್ದಾಗ ಹೇಳಿದ್ ನೀನು? ಗೋದಾವರಿ. ಗೋದಾವರಿ. ಗೋದಾವರಿ ನದಿ. ಗೋದಾವರಿ. ಪ್ರತಿನಿತ್ಯವೂ ಕೂಡ ಗೋದಾವರಿ ನದಿಯಲ್ಲಿ ನಾವು ಜಲಕೇಳಿಯನ್ನು ಆಡುವುದಕ್ಕೆ ಬರುವವರು. ನಿಮಗೆ ಮನೆಯಲ್ಲಿ ವ್ಯವಸ್ಥೆ ಇಲ್ಲ. ಹಾಗಲ್ವೋ, ಜಲಕ್ರೀಡೆ ಆಡ್ಬೇಕು ಅಂತ ಅದು ನದಿಗೆ ಬರ್ಬೇಕು. ಮನೆಯಲ್ಲಿ ಬಚ್ಚಲ ಮನೆಯಲ್ಲಿ ಜಲಕ್ರೀಡೆ ಆಗ್ಲಿಕ್ಕೆ ಆಗುದಿಲ್ಲ. ಹೌದಲ್ಲ? ನಿನಗೇನಾದ್ರೂ ಗೊತ್ತುಂಟದು? ಅಲ್ಲ, ನಾನು ಮನೆಯಲ್ಲಿ ಒಬ್ಬನಲ್ವಾ? ಒಬ್ಬನೇ. ಇವರು ಗೆಳತಿಯರಿಲ್ವಾ? ಹಾಗೆ ಹಾಗೆ. ಒಳ್ಳೇದು ಒಳ್ಳೇದು. ಜಲಕೇಳಿಯನ್ನು ಆಡುವುದಕ್ಕೆ ನಾವು ನಿತ್ಯವೂ ಬರುವವರು. ಇಂದು ಕೂಡ ಹಾಗೆ ಈ ವನದಲ್ಲಿರುವಂತಹ ಸುಮಗಳನ್ನೆಲ್ಲ ಕೊಯ್ದು ಜಲಕೇಳಿಯನ್ನ ಆಡಿ ಮತ್ತೆ ಮುಗಿಸಿ ಬರುವಂತಹ ಸಂದರ್ಭದಲ್ಲಿ ನಿಮ್ಮನ್ನು ಕಂಡವರು ನಾವು. ಇದು ನೀವು ಬಂದದ್ದು ನಮ್ಮ ಪುರಕ್ಕೆ. ಹೌದು. ಇದು ನಿಮ್ಮದ ಊರು? ನಿಮ್ಮದ ಊರು ಅವರದ್ದಂತೆ. ಸತ್ಯ ಹೇಳು. ನಾನು ಇವರ ಊರು ಅಂತ ತಿಳ್ಕೊಂಡು. ನಮ್ಮ ಊರು ಅಲ್ಲಿ ಅಲ್ವೇ? ಅದೌದು. ಮತ್ತೆ ಎಷ್ಟು ದೂರ ಪ್ರಯಾಣ ಮಾಡಿದ್ದೇವೆ? ನಮ್ಮದು ಶ್ರೀಲಂಕಾ.
ಸಿರಿ ಶ್ರೀಲಂಕಾ ತುಂಬಿ ತುಳುಕುತ್ತಿದೆ. ತುಂಬಿ ತುಳುಕುತ್ತಾ ಉಂಟು. ನಿಮ್ಮ ಊರು ಮಾಯಾಪುರ. ಮಾಯಾಪುರ. ಪುರವೇ ಮಾಯವ? ಅಯ್ಯೋ ದೇವರೇ, ಹಾಗಲ್ಲ, ಹೆಸರು. ಹೆಸರು ಮಾಯ ಮಾಯಾಪುರ. ಅದಕ್ಕೆ ಇನ್ನೊಂದು ಹೆಸರು ಉಂಟು, ಹೇಮಪುರ ಎನ್ನುವ ಹಾಗೆ. ಹೇಮಪುರ. ಅಯ್ಯೋ ದೇವರೇ, ಹೇಮಪುರ. 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 ಬೇಡ, ನೀವು ಹೇಳಿದೆ ಬೇಡ. ಆಯ್ತು. ಹೇಮ ಮಾಲಿನಿ ಗೊತ್ತುಂಟ? ಹೇಮೆ ಮಾಲಿನಿ. ಹಾ ಹಾ ನಿಂಗೆ ಹಕಾರ ಬರುದಿಲ್ವಾ? ಇಲ್ಲ ಬೇಡ, ನೀನು ಮಾತಾಡಿದ್ರೆ ನಿನ್ಗೆ ಹೌದು, ನನಗೆ ಕೆಡುಕು ಅಂತಿದೆ. ಹೇಮಪುರ. ಆಗ್ಲಿ. ಹೇಮಪುರ. ಇಲ್ಲ, ಅದು ಅಷ್ಟೇ. ಅಕ್ಷರಾಭ್ಯಾಸ ಮಾಡಿದ್ ಯಾರು ನಿನಗೆ? ಶಾಲೆಗೆ ಹೋದ್ರಲ್ಲ. ನನ್ನ ಅಪ್ಪಯ್ಯ. ಹೌದಾ? ಯಾರವರು? ಯಾರು? ನನ್ನ ಅಪ್ಪಯ್ಯ. ಹೌದಾ? ಅರ್ಧದಲ್ಲಿ ಬಿಟ್ಟು ಹೋದ್ರು. ಅರ್ಧಲ್ಲೇ ಬಿಟ್ಟು ಹೋದ್ರ? ಇರ್ಲಿ. ಇರ್ಲಿ. ಹೇಮಪುರ ಅಂತ ಯಾಕೆ ಬಂತ ಹೆಸರು? ಯಾಕೆ? ನನ್ನ ಅಪ್ಪ ಹೇಮೆ ಎನ್ನುವಂತ ಅಪ್ಸರೆಯನ್ನು ಮದುವೆಯಾಗಿ ನನ್ನನ್ನು ಪಡೆದದ್ದು. ಹೇಮೆ ಸಾಕ್ತಾ ಇದ್ದಂತ. ಹೇಮೆ ಹೇಮೆ ಹೇಮೆ. ಹೇಮ ಕಿವಿ ಕೊಡು. ಗಂಧರ್ವ ಕನ್ಯವರು. ಅವಳನ್ನು ಮದುವೆಯಾಗಿ ನನ್ನನ್ನು ಪಡೆದ. ಇಬ್ಬರು ಗಂಡು ಮಕ್ಕಳಿದ್ದಾರೆ. ಹಾ. ಅಣ್ಣ ತಮ್ಮಂದಿರಿದ್ದಾಳ? ಹೌದು. ಹೋಗುವ. ನಾನಿರುವಾಗ ಹೆದರಿಕೆ ಬೇಡ. ಹೆದರಿಕೆ ಅದಕ್ಕೆ ಹೌದು ಮಾರ್ರೆ. ಅದಕ್ಕೆ ಹೇಳಿದ್ದು. ನನಗೆ ಮೊದಲನಾಗೆ ಓಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಯಾಕೆ? ಇಲ್ಲಿ ಬಾ, ನಾನಿದ್ದೇನೆ, ಹೆದರಬೇಡ. ಮಾಯಾವಿ ಮತ್ತೆ ದುಂದುಬಿ. ಮಾಯಾವಿ ಮತ್ತು ದುಂದವಿ. ಓ, ಮಾಯಾವಿ ದುಂದುಬಿ ಗೊತ್ತುಂಟಾ? ಗೊತ್ತುಂಟು. ಯಾವುದು? ಹೌದು. ಯಾವುದು? ನೀನು ಹೇಳಿದ್ದು ಯಾವುದು? ಗೊತ್ತುಂಟದ ಹೇಳಿದಿ? ಅದೇ ಮಾಯಾವಿ. ನೀನಿನ್ನ ಅಭಿನಯದಲ್ಲಿ ಇರ್ಲಿ ಅಂತ ಒಂದು ಪ್ರಸಂಗ ಗೊತ್ತುಂಟ ನಿನಗೆ? ಹೌದೌದು. ಮಾಯಾವಿ ದುಂದುಬಿ. ಹೌದೌದು. ಗೊತ್ತುಂಟು. ಅದರ ಹಿಡಿತ ಒಳ್ಳೇದು. ಒಳ್ಳೆ ಹೇಳ್ತೇನೆ. ಹಾಗೆ ನನ್ನ ಅಣ್ಣನ ಹೆಸರು ಹಾಗೆ, ಮಾಯಾವಿ ದುಂದುಬಿ. ದುಂದುಬಿ. ನನ್ನ ಅಪ್ಪನ ಹೆಸರು ಹೇಗೆ? ಮಯಾಸುರ. ಮಯ್ಯಣ್ಣನ ಮಗಳ. ಯಾವ ಮಯ್ಯ? ಮಯ್ಯಣ್ಣ. ನಮ್ಮ ಮಯ್ಯಣ್ಣ. ಮಾಯಾಸುರ. ಮಯಾಸುರ. ಓ, ಮಯಾಸುರ. ಮಯಾಸುರ ಅಸುರ ಶಿಲ್ಪಿ. ಶಿಲ್ಪಿ. ಓ, ಇದು ಶಿಲ್ಪಿಗಳ ಹೆಣ್ಣು. ಮತ್ತೆ ಅಕ್ಕನವರು. ಅಕ್ಕನವರು? ಯಾವನವರು? ಅಕ್ಕನವರು. ಅದೇ ಯಾಕೆ ಹಾಗೆ? ಅದು ಅವರಲ್ಲಿ ಹಾಗೆ, ಶಿಲ್ಪಿಗಳಲ್ಲಿ ಎಲ್ಲ ಹಾಗೆ. ಅಕ್ಕ ಇದ್ರೆ ಅಕ್ಕನವರ? ಅಕ್ಕನವರು. ಅಕ್ಕ ಯಾರನ್ನು ಹೇಳಿದ್ ನೀನು? ಇವರನ್ನು. ಚಿಕ್ಕಪ್ಪ ಇದ್ರೆ? ಚಿಕ್ಕಪ್ಪ ಇದ್ರೆ? ಚಿಕ್ಕಪ್ಪ ಇದ್ರೆ ಚಿಕ್ಕನವರು. ಪುಣ್ಯಕ್ಕೆ ಬೇರೆ ಇರ್ಲಿ. ಇದು ಮಯಾಸುರನ ಮಗಳು ನಾನು. ಹೌದು. ನಮ್ಮ ಪುರಕ್ಕೆ ಬರಬೇಕು ನೀವು, ನಮ್ಮ ಅರಮನೆಗೆ. ಎಲ್ಲಿ ನೋಡಿದ್ರೂ ಕೂಡ ಶಿಲ್ಪವೇ ಕಾಣುದು ನಿಮಗೆ. ಹೌದಾ? ಶಿಲ್ಪ ನನ್ನ ಅಪ್ಪನ ಕರ ಚಮತ್ಕೃತಿ. ಅದು ನಿಮ್ಮನ್ನು ನೋಡುವಾಗಲೇ ಗೊತ್ತಾಗ್ತದೆ ನಿಮ್ಮ ಅಪ್ಪಯ್ಯನ ಕೈ ಬಲ್ಲ ಅಂತ. ಅದು ಹೇಗೆ? ಇಂತಹ ಸುಂದರಿಯಾದ ಮಗಳು ನಿಮಗೆ ಬೇಕಾದಂತಹ ಆಭರಣವನ್ನೇ ಇಷ್ಟು ಚಂದದ್ದು ಕೊಡಿಸಿದವರು ಇನ್ನು ಊರಿನ ಬಗ್ಗೆ ಎಷ್ಟು ಚಂದದ ಬಗ್ಗೆ ಅವರಿಗೆ ಕಲ್ಪನೆ ಇರ್ಲಿಕ್ಕಿಲ್ಲ. ಮತ್ತೆ ಅದು ಆಲೋಚನೆ. ಹೌದು. ಇದು ನನ್ನ ಹೆಸರು. ನನ್ನ ಹೆಸರು ನಿನ್ನ ಹೆಸರು ಮಂಡೋದರಿ. ಓ, ಕೇಳಿತ? ಮಂಡೆ ದರಿದಿದೆ. ಯಾರಿಗೆ? ಸರಿಯಾಗಿ ಕೇಳು. ಮಂಡೋದರಿ. ಮಂಡೋದರಿ. ಅರ್ಥ ಆಯ್ತಾ? ಮಂಡೋದರಿ. ನಾನು ಮಂಡೆ ದರ್ದದ್ದು ಅಂತ ಅರ್ಥ ಆಯ್ತಲ್ಲ? ನನ್ನ ಪುಣ್ಯ. ಮಂಡೋದರಿ ಎನ್ನುವ ಹಾಗೆ ನನ್ನ ಹೆಸರು. ಇದು ನನ್ನ ಪರಿಚಯ. ಮಂಡೋದರಿ. ನಿನ್ನ ಹೆಸರು ಹೇಗೆ ವಣ? ಏಕವಣ. ಅಯ್ಯೋ ದೇವರು, ಇದು ಗ್ರಾಮ್ಯ ಭಾಷೆ. ಹಾಗೆ ಎಂತ ಹೇಳಿದ್ ನೀ ನನಗೆ? ಎಂತ ಹೇಳಿದ್? ಬಾತುಕೋಲಿ. ಹಾಗೆ ಕರಿ ಸಾಕು, ನಾನು ಹೇಳುದಿಲ್ಲ. ಬೇಡ, ಅದೆಲ್ಲ ಮತ್ತೆ ನೋಡು. ಅದು ನಮ್ಮ ಮತ್ತೆ ಕಲಿಸ್ತೇನೆ. ಪ್ರಣಯಗಳ ಅವತ್ತು ಮುಗಿಲಿ, ಮತ್ತೆ ಕಲಿಸ್ತೇನೆ. ಮಂಡೋದರಿ ಎನ್ನುವ ಹಾಗೆ ನನ್ನ ಹೆಸರು. ಆಗಲೇ ನನ್ನ ಪರಿಚಯ ತಿಳಿಯಿತು ತಾನೆ. ನೀವ್ಯಾರು? ನಿಮ್ಮ ಹೆಸರೇನು? ಇಲ್ಲಿವರೆಗೆ ಯಾಕೆ ಬಂದಿರಿ? ಇವೆಲ್ಲ ಹೇಳ್ಬೇಕಲ್ಲ ನೀವು. ನಿಮಗೆ ಮತ್ತೆ ನಾನು ಅದನ್ನೇ ಹೇಳುದು. ಒಂದು ಹೆಣ್ಣು ಮಕ್ಕಳಲ್ಲಿ ನಮ್ಮ ವಿಳಾಸ ಮೊದಲು ಕೊಡ್ಬೇಕು. ನಮ್ಮ ಹಿನ್ನೆಲೆ ಎಲ್ಲ ನೋಡುವಾಗ ಅವರು ಅರ್ಧ ಬೀಳ್ತಾರೆ. ಏನೇ ಆಗ್ಲಿ, ಮೊದಲು ಅಲ್ಲಿಂದ ಬಂತಲ್ವಾ, ಇಲ್ಲಿಂದ ಇನ್ನು ಹೋಗ್ಬೇಕು. ಹೌದೌದು. ಹೇಳ್ಬೇಕಾ ಬೇಡ? ಮಗಳು ಹೌದು, ಮಂಡೋದರಿ. ಮಂಡೋದರಿ ಶಿಲ್ಪಿಯ ಮಗಳು. ನಮ್ಮ ಅರಮನೆಯನ್ನು ಅವನೇ ಮಾಡ್ಬೇಕಿತ್ತು. ಹೌದೌದು. ಸಿಗ್ಲಿಲ್ಲ. ಸಿಗ್ಲಿಲ್ಲ. ಆದ ಕಾರಣ
ಅವರಿಂದ ಮಾಡಿಸಿ ಬೇರೆ ಒಪ್ಪಿಕೊಂಡದ್ದಿತ್ತು, ಹಾಗೆ ನಮಗೆ ಸಿಗ್ಲಿಲ್ಲ ಅವು. ವಿಶ್ವಕರ್ಮರಿಂದ ಮಾಡಿಸಿದ್ದು. ಹೌದು. ಆಗಲಿ, ಏನೇ ಆಗಲಿ, ನನ್ನನ್ನು ಸಾಮಾನ್ಯದವ ಎನ್ನುವ ಹಾಗೆ ಭಾವಿಸಬೇಡ. ಏನು ಅಸಾಮಾನ್ಯ? ಇವರ ವಿಷಯ ಯಾಕೆ? ಇವರ ಅಪ್ಪಯ್ಯನ ವಿಷಯ ಗೊತ್ತುಂಟ ನಿಮಗೆ? ಅಲ್ಲ, ಇವರ ವಿಷಯವೇ ಗೊತ್ತಿಲ್ಲ, ಇದು ಅಪ್ಪನ ವಿಷಯ ಗೊತ್ತುಂಟ? ಇವರ ಅಪ್ಪಯ್ಯ ವಿಶ್ವಾಸ ಅಂತ ಗೊತ್ತುಂಟ? ವಿಶ್ವಾಸ ಇದ್ದವರ ವಿಶ್ವಾಸ ಅಂತ ಇವರ ಅಪ್ಪನ ಹೆಸರು. ವಿಶ್ವಾಸು ಅವರಿಗೆ ಕೈಪಸೆ ಇದು ಅಲ್ಲ, ಮತ್ತೊಂದು ಅವಳಿಗೆ ಹೇಳಿದ್ದು ನನ್ನಲ್ಲಿ. ನನ್ನ ಅಪ್ಪನ ವಿಷಯ, ನನ್ನ ವಿಷಯ ನಾನು ಹೇಳಬೇಕು. ನನ್ನ ಅಪ್ಪನ ಮಗ ನೀನಾ? ಅಲ್ಲಲ್ಲ, ಹೋಗ ಬಿಚ್ಚಿದ್ರೆ ಜಾಗ್ರತೆ. ಲಂಕಾದೇಶ, ಲಂಕೆ ಅಂತ ಹೇಳಿದ್ರೆ ಗೊತ್ತುಂಟಾ? ಲಂಕೆ, ಲಂಕೆ ಗೊತ್ತುಂಟು. ಅಲ್ಲಿ ಅಲ್ಲಿ ಅಲ್ಲಿಯ ವರ್ತಮಾನದ ಅಧಿಕಾರಿ ದಶಕಂಠ. ಇವರು ಹೇಳಿದಕ್ಕೆ ನಾನು ನೀನು ಜನ. ಇಲ್ಲಿ ಬಾ, ಇಲ್ಲಿ ಬಾ, ಹೋಗ್ಬೇಡ ನೀನು. ಈಗ ನಿಮ್ಮ ಹೆಸರು ದಶಕಂಠ, ನಿನ್ನ ಹೆಸರು ನನಗೆ ಗೊತ್ತುಂಟು. ಹೇಗೆ? ನನಗೆ ಗೊತ್ತುಂಟು. ಹೇಗೆ? ಬೊಗಳು ಶ್ರುತಿಕಂಠ. ಶಿತಿಕಂಠ. ನಾನು ಚೆಂಡ ಬಾರಿಸ್ಲಿಕ್ಕೆ ಶಿತಿಕಂಠ ಹೆಸರೇ ಹೇಳ. ಮತ್ತೆ ನನಗೆ ಹೆಸರು ಬೇರೆ ಇಡ್ತೀನಿ ನೀನು. ನನ್ನ ಹೆಸರು ನನಗೆ ನಿನ್ನ ಹೆಸರು ಇಡ್ಬೋದಾ? ನನ್ನ ಹೆಸರು ದೀರ್ಘದಂಡ. ದೀರ್ಘದಂಡ ಶಾಲ್ಗುಂಟಲ್ವಾ? ಲಂಕಾದೇಶದ ಅಧಿಕಾರಿಯಾಗಿ ಮೆರೆಯುತ್ತಾ ಇದ್ದೇನೆ. ಲಂಕೇಶ, ಲಂಕೇಶನಾಗಿ. ಲಂಕೇಶ ಅದರಲ್ಲಿ ಬಂದಿದೆ. ಹಾಗಾಗಿ ಓ ನಾರಿ, ಏನು? ನಿನ್ನ ರೂಪಕ್ಕೆ ಮರಳಾಗಿ ಹೋಗಿದ್ದೇನೆ. ಒಂದೇ ಒಂದು ಮಾತು, ಬೇರೇನಿಲ್ಲ. ನನ್ನನ್ನು ಮದುವೆಯಾಗುವೆಯಾ? ಮದುವೆ ಆಗಬೇಕು. ನಿಮ್ಮನ್ನು ಬಯಸುವೆಯಾ? ಸಖಿ ಆಗ ಹೇಳಿದ್ದು ಏನಾದದ್ದು? ಅವರ ವಿಷಯ ಕೇಳಿ ಆಗ ಹೇಳಿದ್ದು ಹೌದು. ನಿನ್ನಲ್ಲಿ ಹೇಳಿದ್ದು ನಾನು ಏನು ಹುಚ್ಚು ಕಟ್ತಿದ್ದಿ ನೀನು. ನೀ ಹೇಳಿದ ವಿಧಿ ಲಿಖಿತ ಅಂತ ಹೇಳಿ ಈಗ ಸತ್ಯ ಆಯ್ತದು. ಏನಂತ ಗೊತ್ತಾಗ್ಲಿ, ಇಲ್ಲಿ ಬರ್ತದೆ. ಯಾವುದೋ ಒಂದು ಏನಾಯ್ತು? ಏನಾಗ್ಲಿಲ್ಲ, ನೀನೇನು ಹೇಳಿದ್ದದ್ದು? ಲಂಕಾದೇಶ, ಲಂಕೇಶ, ದಶಕಂಠ. ದಶಕಂಠ, ಲಂಕೇಶ. ನಿನ್ನಲ್ಲಿ ಹೇಳಿದ್ದ ಅದನ್ನಲ್ವೇ ನಾನು? ಮತ್ತೆ ಯಾವುದು? ಮದುವೆ ಆಗುದಿದ್ರೆ ಅಂಥವನನ್ನೇ ವರಿಸಬೇಕೆನ್ನುವ ಹಾಗೆ. ಆ ಮಾತು ಈಗ ಸತ್ಯವಾಗುತ್ತಾ ಉಂಟು. ಇಷ್ಟು ಬೇಗ ಒದಗಿ ಬಂದಿದೆ. ಓ ದೇವರೇ, ನನ್ನ ಕನಸಿನಲ್ಲಿ ಇಂಥವನನ್ನೇ ಮದುವೆಯಾಗಬೇಕೆನ್ನುವ ಹಾಗೆ ನಾನು ಆಸೆ ಪಟ್ಟವಳು. ಅದೇ ಕಣ್ಣ ಮುಂಭಾಗದಲ್ಲಿ ನಿಂತಿರುವಾಗ ಬೇಡ ಅಂತ ಹೇಳಿಕ್ಕಾಗುತ್ತೆ. ನಿನ್ನ ಕಪಾಲಕ್ಕೆ ಬಾರಿಸ್ತೇನೆ, ಕೊಲ್ತೀಯ? ಕೆಳಗೆ ನೋಡಲ್ಲಿ, ಉರುಪು ಬಂದು ನಿನ್ನ ಉರುಪು. ನಿನ್ನ ಹುರುಪಿನಲ್ಲಿ ನಾವು ಪ್ರಪಾತಕ್ಕೆ ಬೀಳ್ತಿದ್ದೆವು. ಹೌದು. ಮೊದಲೇ ಅಲ್ಲಿ ಅಡ್ಡ ಅಡ್ಡ ಉಂಟು. ಸ್ವಲ್ಪ ಹೆಣ್ಣು ಮಕ್ಕಳಿರುವಾಗ ಒಂದು ಅಂತರ ವಿರಿಸಬೇಕು. ಅಂತರ. ನಿನ್ನ ಹೌದು. ಕನಸಿನ ಗಂಡು ನೀನೇ. ಹಾಗಾಗಿ ನಿನ್ನನ್ನು ಮದುವೆಯಾಗುವುದಕ್ಕೆ ನನ್ನ ಯಾವ ಆತಂಕವೂ ಇಲ್ಲ. ಆಯ್ತಲ್ಲ, ಮತ್ತೆ ಗಿಂತ ಅರಸಿ ಬಂದ ಬಳ್ಳಿ ಕಾಲಿಗೆ ಞಕ್ಕ ಮೆಟ್ಟಿದ್ದಾರೆ. ಬೇಡ, ನೀನು ಬೇಡ, ಹೇಳಿದೆ ಬೇಡ. ಅದು ಹಾಗಲ್ಲ. ಹ. ಅರಸುತ್ತಿರುವಂತಹ ಬಳ್ಳಿ ಕಾಲಿಗೆ ಒಂದು ಸಿಕ್ಕಿದ ಹಾಗೆ. ಹ. ಈಗ ನಾನು ಒಪ್ಪಿಗೆಯನ್ನು ಮಾತ್ರ ಕೊಡ್ಲಿಕ್ಕೆ ಆಗುದಿಲ್ಲ. ಅದು ಯಾಕೆ? ಅದು ಹಾಗೆ ಮಾಡಬಾರ್ದು. ಯಾಕೆ? ಈ ಮನಸ್ಸುಂಟು ಅಂತ ಹೇಳಿ. ಮನಸ್ಸುಂಟು ಅಂತ ಹೇಳಿದ ಮೇಲೆ ಈಗ ಒಪ್ಪಿಗೆ ಕೊಡಬಾರ್ದು ಅಂತ ಹೇಳಿದ್ರೆ ಎಂತದ್ದು ಬೇರೆ ನಿಶ್ಚಯ ಆಗಿದೆ? ಅಯ್ಯೋ ದೇವರೇ, ಒಬ್ಬರ ಮೇಲೆ ಮನಸ್ಸಾದ್ರೆ ಮತ್ತೊಂದು ನಿಶ್ಚಯ ಆಗ್ತದೆ. ಅದು ಹೇಳಲಿಕ್ಕೆ ಆಗುದಿಲ್ಲ. ಮನೆಯವರು ನಿಶ್ಚಯ ಮಾಡಿದ್ರೆ ಹಾಗೆ ನಿನ್ನ ತಲೆ ಉಂಟು ನೀನು. ಮತ್ತೆ ತಲೆ ಇಲ್ಲದೆ ಇಷ್ಟು ಕೂದಲು ಎಂತದ್ದು ಇಟ್ಟದ್ದ? ಹೌದು. ಎಂತದು? ಕೂದಲು ಇಟ್ಟದ್ದು, ಅದು ಬಂದದ್ದು. ಪಿತಾ ರಕ್ಷತೆ ಕೌಮಾರಿ, ಆಹಾ, ಭರ್ತಾ ರಕ್ಷತೆ ಯೌವನೆ. ಆಹಾ, ಕೌಮಾರಿ ಆದವಳು ಯಾರ ಅಧೀನದಲ್ಲಿ ಇರ್ತಾಳೆ? ಅವಳು ರಿಕ್ಷಾದ ಅಧೀನದಲ್ಲಿ ಹೇಳಿದ್ದಲ್ವಾ? ಪಿತಾ ರಕ್ಷತೆ, ಪಿತಾ ರಕ್ಷೆ, ತಂದೆಯ ಅಧೀನ. ತಂದೆಯ ಅಧೀನದಲ್ಲಿರುವವಳು. ಹಾ. ನಾನೀಗ ಕೌಮಾರಿ ಇದ್ದೇನೆ. ಕೌಮಾರಿಯಾದಂತಹ ನಾನೀಗ ತಂದೆಯ ಅಧೀನದಲ್ಲಿರುವವಳು. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಎಂಬುದು ಇಲ್ಲ ಅಲ್ವಾ? ಹಾಗಾಗಿ ಅಪ್ಪನಲ್ಲಿ ಕೇಳದೆ, ಹೌದು. ಅವರ ಒಪ್ಪಿಗೆ ಕೊಡದೆ ನಾನು ನಿಮ್ಮನ್ನು ವರಿಸುವುದಕ್ಕೆ ಸಾಧ್ಯವಿಲ್ಲ. ಅಯ್ಯೋ, ಒಂದೇ ಒಂದು ಮಾತು, ಏನು? ನನ್ನನ್ನು ಮದುವೆ ಆಗುವುದಕ್ಕೆ ಮನಸ್ಸುಂಟು. ಮನಸ್ಸುಂಟು. ಅಪ್ಪನಲ್ಲಿ ಕೇಳಿ ಒಪ್ಪಿಗೆ ನೀವು ಪಡ್ಕೊಳ್ಬೇಕು. ಹೌದಾ? ನೀವೇ ನಮ್ಮ ಪುರಕ್ಕೆ ಬಂದು ಒಪ್ಪಿಗೆಯನ್ನು ಪಡೆದರೆ ನಾನು ನಿಮ್ಮನ್ನು ಮದುವೆ ಆಗುವುದಕ್ಕೆ ಸಿದ್ಧಳಿದ್ದೇನೆ. ಸತ್ಯವಾ? ಖಂಡಿತವಾಗಿಯೂ. ಹಾಗಾದ್ರೆ ಹಾ. ನಿನ್ನ ಅಪ್ಪನಲ್ಲಿ ಮಾತಾಡುವ ವ್ಯವಸ್ಥೆ ನಾನು ಮಾಡ್ತೇನೆ, ನಾನು ಆಗಿದೆ. ಬರ್ತೇನೆ. ಸರಿ. ಮದುವೆ ಆಗ್ತೀಯಲ್ಲ? ಮದುವೆ ಆಗ್ತೇನೆ. ಮಾಯಾಪುರಕ್ಕೆ ಬರಬೇಕು ನೀವು. ಆದಷ್ಟು ಬೇಗ. ಹಾ. ಆ ನಿರೀಕ್ಷೆಯಲ್ಲಿ ಇವಳಿಗೊಂದು ವ್ಯವಸ್ಥೆ. ಅವ್ರು ಬೇಕಾದ್ರೆ ಮಾಡ್ಕೊಳ್ಳಿ, ಬೇಗ. ಯಾರನ್ನು ಬಾತುಕೋಡಿ? ಯಾರನ್ನು ಯಾರಿಗೆ ಹೇಳುದು? ನಿನ್ನ ಮೇಲೆ ನನಗೆ ನಾನು ಗಿಡ್ಡವ? ಯಾರು? ನಾನು ಗಿಡ್ಡ. ನೀನು ಗಿಡ್ಡ ಆದದ್ದು ಯಾಕೆ? ಯಾಕೆ? ನೀನು ನಾನು ಉದ್ದ ಇದ್ದೇನಲ್ಲ. ನೀನು ಉದ್ದ ಅಂತ ಹೇಳು, ನನಗೆ ಹೇಳ್ಬೇಡ. ನನಗೆ ದೇವರು ಸರಿ ಕೊಟ್ಟಿದ್ದಾರೆ. ಹೌದಾ? ಮತ್ತೆ ಇದು ನೀನು ನನ್ನನ್ನು ಮದುವೆ ಆಗ್ತೇನೆ ನಾನು. ಹೌದು. ಮತ್ತೆ ಆಯ್ತು. ಅವರವರನ್ನ ನಿಮಗೆ ಸರಸ ಮಾಡ್ಲಿಕ್ಕೆ ಜಾಗ ಇದ್ದಲ್ಲ, ಅವಳು ಹೋಗಿದ್ದಾಳೆ. ಬರ ಹೀಗೆ ಹೋಗ್ ಮುಂದೆ. ಸುರನರ ಭುಜಂಗಮಯ
ಪಟ್ಟದ್ದು ಈಗ ನಿಜವಾದ ಸುವರ್ಣ ಲಂಕಾಧೀಶನಾಗಿದ್ದೇನೆ ಎನ್ನುವಂತಹ ಹೆಮ್ಮೆ ನನಗಿದೆ. ಆ ಹೊತ್ತಿಗೆ ಈ ಹಿಂದಿನ ಬಾಲ್ಯದ ಜೀವನಗಳು ನೆನಪಾಗುತ್ತಾ ಇದೆ. ತಾಯಿಯವರು ಮಾನವನ್ನು ಮುಚ್ಚುವಂತಹ ಹರುಕು ಸೀರೆಯನ್ನು ನಮ್ಮನ್ನು ಮಲಗಿಸಿ ಜೋಗುಳವನ್ನು ಹಾಡುತ್ತಿರುವಾಗ ತಾಯಿಯ ಕಣ್ಣಿಂದ ಹೊರಟಂತಹ ಕಣ್ಣೀರು ನನ್ನ ನೆತ್ತಿಯ ಮೇಲೆ ಬಿತ್ತು. ಎದ್ದು ಕೇಳಿದೆ, ಏನಮ್ಮ ಚಿಂತೆ ಎನ್ನುವ ಹಾಗೆ. ಲಂಕೆ ಬರಡಾಗಿದೆ ಮಗು, ಸುವರ್ಣ ಲಂಕೆಯಾಗಬೇಕು, ಹಳೆಯ ವಿಜೃಂಭಣೆ ಮತ್ತೆ ಲಂಕೆಯಲ್ಲಿ ಕಾಣಬೇಕು ಎನ್ನುವ ಹಾಗೆ. ಆದ್ದರಿಂದ ಅಂದಿನ ದಿವಸದಲ್ಲಿ ಎದ್ದ ರಾವಣ ಇಂದಿನವರೆಗೂ ಮತ್ತೆ ವಿಶ್ರಮಿಸಿದ್ದೇ ಇಲ್ಲ. ಈ ಹೊತ್ತಿಗೆ ಜೀವಿತಾವಧಿಯಲ್ಲಿ ಯಾವುದನ್ನು ನಾನು ಘಟಿಸಲಿಲ್ಲ ಎನ್ನುವ ಹಾಗೆ ಭಾವಿಸಿದ್ದನು, ಅದೇ ಘಟಿಸಿ ಹೋಯಿತಲ್ಲ. ತಂಗೆಯಾದಂತಹ ಶೂರ್ಪನಖೆಯನ್ನು ಜನಸ್ಥಾನದಲ್ಲಿ ವಿಹಾರಾರ್ಥವಾಗಿ ಬಿಟ್ಟವ ನಾನು. ಕರದೂಷಣ ತ್ರಿಶಿರಾದಿಯಾಗಿ ರಾಕ್ಷಸರನ್ನು ದಮನಿಸಿ ಮೂಗು ಮೊನೆಗಳನ್ನು ಕತ್ತರಿಸಿ ಬಿಟ್ಟನಂತೆ ರಾಮ. ಅವನ ಮಡದಿಯಾದಂತಹ ಸೀತೆ ಅತಿ ರೂಪವತಿ ಎನ್ನುವ ಹಾಗೆ ಹೇಳಿದ್ದಾಳೆ. ಆ ಮಾತನ್ನು ಕೇಳುವಾಗಲೇ ಕಾಮವಾಂತೆ ಹೆಚ್ಚಾಗುತ್ತಾ ಇದೆ. ಈ ಪ್ರಕರಣದ ಬಗ್ಗೆ ಸಮಗ್ರವಾಗಿ ಅವಲೋಕನ ಮಾಡಬೇಕು ಅಂತಾದ್ರೆ ಮಾವನಾದಂತಹ ಮಾರೀಚನ ಅನಿವಾರ್ಯತೆ ಇದೆ. ಆ ಕಡೆಗೆ ಹೋಗ್ತಾರೆ. ಮಾತಾಡಿದಂತಾದ್ರೆ ನಾಲಿಗೆ ಸೀಳಿಯೇನು? ನೀನು ಸೀಳುವವನೇ, ಪಾಪಿ, ನೀಚ. ನಿನ್ನ ಬಾಯಿಂದ ಅದನ್ನು ಕೇಳಬೇಕಾಯಿತು. ಅಧಮ. ಒಳ್ಳೆಯದು. ನಮ್ಮ ಜಾತಿಯಲ್ಲಿ ಯಾಕೆ ಹುಟ್ಟಿ ಸತ್ತಿ ಪುಣ್ಯಾತ್ಮ? ಅಷ್ಟಾದ್ರೂ ನಿನ್ನ ಮಾವ ಅಲ್ವ? ಮಾವ ಹೌದು. ಮಾವನೆಂಬಂತಹ ಮಮತೆಯೋ, ಮಾವನೆಂಬಂತಹ ಗೌರವವು ನನಗಿದ್ದ ಕಾರಣದಿಂದ ಮಾರೀಚ ನಿಶಾಚರ ಸಂತತಿಯಲ್ಲಿ ನೀನು ಉತ್ತಮ ಎನ್ನುವ ಹಾಗೆ ಹೇಳಿದ್ದು. ಆಗ ಹೇಳಿದ್ದಿ. ಆದರೆ ನಿನ್ನ ಮಾತನ್ನು ಕೇಳುವಾಗ ಕೋಪ ಎನ್ನುವುದು ನಖದಿಂದ ಶಿಖರವರೆಗೆ ಏರ್ತಾ ಉಂಟು. ಏನು ಅಂತ ಭಾವಿಸಿದ್ಯೋ? ರಾಮ ದೊಡ್ಡದ? ರಾಮ ದೊಡ್ಡವನ? ಅವನು ದೊಡ್ಡವನೇ. ನಿನಗೆ ದೊಡ್ಡವನಾಗಿರಬಹುದು, ನಾನು ಒಪ್ಪಿಕೊಳ್ತೇನೆ. ಒಬ್ಬನನ್ನು ನಾವು ದೊಡ್ಡವ ಅಂತ ಹೇಳುವುದರಲ್ಲಿ ಏನು ದೊಡ್ಡ ವಿಷಯ ಅಲ್ಲ. ಮತ್ತೊಬ್ಬನನ್ನು ಸಣ್ಣದು ಮಾಡಿ ಅವನನ್ನು ದೊಡ್ಡದು ಅಂತ ಹೇಳಬಾರ್ದು. ಈಗ ರಾಮ ದೊಡ್ಡವನಾಗಿರಬಹುದು, ನಾನು ಸಣ್ಣವನಲ್ಲ. ನೀನು ಸಣ್ಣವಲ್ಲ. ನಾನು ಏರಿದ ಎತ್ತರ, ಅವನಿಗಾದ್ರೆ ಬಿಡು. ಅವ ಹೇಗಾದ್ರೂ ರಾಜವಂಶದಲ್ಲಿ ಹುಟ್ಟಿದವ, ಚಕ್ರವರ್ತಿಯಾಗಿಯೇ ಹುಟ್ಟಿಕೊಂಡವ. ನಾನು ಹಾಗಲ್ಲ. ಒಬ್ಬ ರಾಕ್ಷಸ ಕನ್ಯೆಯಿಂದ, ಒಬ್ಬ ಬ್ರಾಹ್ಮಣನಿಂದ ಸಂಜನಿಸಲ್ಪಟ್ಟವ. ಬಡತನದ ಬೇಗೆಯಲ್ಲಿ ಬಳಲುತ್ತಿದ್ದಂತಹ ನಾನು ಸಿರಿವಂತಿಕೆಯ ತುತ್ತ ತುದಿಯಲ್ಲಿದ್ದೇನೆ ಅಂತಾದ್ರೆ ಇದು ನನ್ನ ಪರಿಶ್ರಮ. ಹಾಗಾದ್ರೆ ಸೀತೆ ನನಗೆ ಯಾಕೆ ಬೇಕು ಎನ್ನುವುದು ಪ್ರಶ್ನೆ ಅಲ್ಲ, ಸೀತೆ ಬೇಕು. ಈ ಪರಿಶ್ರಮ ಉಳಿಯಲಿ ಅಂತ ನಾನು ಭಾವಿಸುವುದು. ನಾನೊಂದು ಮಾತು ಹೇಳ್ಯ, ನಿನ್ನ ಪ್ರಸಂಗ ಇಷ್ಟು ಬೇಗ ಮುಗಿಯುವುದು ಬೇಡ, ಸ್ವಲ್ಪ ಉದ್ದಾಗ್ಲಿ ಅಂತ ನಾನು ಭಾವಿಸುವುದು. ಅದನ್ನು ತೀರ್ಮಾನಿಸುವುದಕ್ಕೆ ನೀನಲ್ಲ, ಗೊತ್ತಾಯ್ತಲ್ಲ. ನನಗೆ ವರ ಕೊಟ್ಟಂತಹ ಬ್ರಹ್ಮನೂ ಅಲ್ಲ, ಅದನ್ನು ತೀರ್ಮಾನಿಸುವುದಕ್ಕೆ ನಾನು. ಇಲ್ಲದಿದ್ರೆ ಅಷ್ಟೆಲ್ಲ ಇಲ್ಲದೆ ವೇದಕ್ಕೆ ಭಾಷೆ ಬರೀಲಿಕ್ಕೆ ನನಗೆ ಆಗುವುದಿಲ್ವಾ? ಮತ್ತೆ ಏನು ರಾವಣ ಅಂತ ಹೇಳಿದ್ರೆ ನೀತಿಶಾಸ್ತ್ರ ಗೊತ್ತಿಲ್ಲದವಂತ ಭಾವಿಸಿದ್ಯಾ? ನಾನು ಹೇಳಬೇಕಾದದ್ದೇ ಇಲ್ಲ, ಮತ್ತೆ ನೀನು ಉಳಿದವರಿಗೆ ಹೇಳಬೇಕಾದ. ಅಷ್ಟು ನನ್ನಲ್ಲಿ ಬುದ್ಧಿಮತ್ತತೆ ಇದ್ರೂ ನಾ ವಿರೋಧ ಭಾವವನ್ನು ಯಾಕೆ ವ್ಯಕ್ತಪಡಿಸ್ತಾ ಇದ್ದೇನೆ ಅದನ್ನು ಅರ್ಥ ಮಾಡಿಕೊ. ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯ ನಿನಗೆಲ್ಲುಂಟು. ಜೀವಗಳ ಆ ರಾಮನ ಬಾಣದಿಂದ ಒಮ್ಮೆ ನೊಂದಂತಹ ನೀನು ಬದುಕುವುದಕ್ಕೆ ಬೇಕಾಗಿ ನಾನು ರಾಮದಾಸ ಅಂತ ಹೇಳಿಕೊಂಡಿದ್ದಿ. ಎಲ್ಲದಕ್ಕೂ ರಾಮಬಾಣವೇ ಮುಕ್ತಿ. ನಿನಗೆ ರಾಮಬಾಣ ಅಲ್ಲ, ನಿನಗೆ ದಶಾನನ ಕಡುಗದ ರುಚಿ ನೋಡ್ಲಿಲ್ಲ ನೀನು. ಎಲ್ಲ ಒಳ್ಳೆಯ ಮಾತಿನಲ್ಲಿ ನಾ ಹೇಳಿದ ಮಾತನ್ನು ಕೇಳಿದ್ರೆ ಒಳ್ಳೆಯದು, ಅದಲ್ಲ ನನಗೆ ನೀತಿಯನ್ನು ಹೇಳುವುದೇ ಹೌದು ಅಂತಾದ್ರೆ ನಿನ್ನಂಥವ ನನ್ನ ಕಣ್ಣಿಗಲ್ಲ, ಪ್ರಪಂಚದ ಕಣ್ಣಿಗೆ ಕಾಣಿಸಬಾರ್ದು.
ಹಿಡಿದ ಚಂದ್ರಹಾಸದಿಂದ ನಿನ್ನ ತಲೆಯನ್ನು ಕತ್ತರಿಸ್ತೇನೆ ಈಗ. ಇವನ ಖಡ್ಗದಿಂದ ನಾನು ಸಾಯ್ಬೇಕಾ? ನಮ್ಮನ್ನು ತಲೆಗೆ ಸಿಕ್ಕಿದನೆಂದು ನೆನೆಸುತ್ತಲ ನಿತಂಬೆಯ ರಥದಿ ಕುಳ್ಳಿರಿಸುತ್ತ ಐದನ ಭಾನು ಮಾರ್ಗದಿ ಸನ್ಯಾಸಿಯಾಗಿ ಬಂದೆ. ಸೀತೆ ಲಕ್ಷ್ಮಣ ರೇಖೆಯನ್ನು ದಾಟಿದ್ದಾಳೆ. ನೆಲವನ್ನೇ ಕತ್ತರಿಸಿ ನನ್ನದಾದಂತಹ ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿದ್ದೇನೆ. ಅಂಬರ ಪಥದಲ್ಲಿ ಹೋಗಲಿ ವಿಮಾನ. ದಾರಿಯ ಬಿಟ್ಟಂತ ಕಡೆ ಸಾರು ಕೊಳೆತ ಹಣ್ಣನ್ನು ತಿನ್ನುವಂತಹ ಬಡ ಪಕ್ಷಿಯೇ ರಾವಣನನ್ನು ವಿಚಾರಿಸುವುದಕ್ಕೆ, ರಾವಣನನ್ನು ವಿಮರ್ಶಿಸುವುದಕ್ಕೆ ನಿನಗೆ ಪಾರುಪತ್ಯವನ್ನು ಕೊಟ್ಟವರು ಯಾರು? ಬಂದ ದಾರಿಯಲ್ಲೇ ಹಿಂತಿರುಗಿ ಹೋದೆ ಅಂತಾದ್ರೆ ಪ್ರಾಣ ಉಳಿದೀತು, ಅದಲ್ಲದಿದ್ರೆ ಶಿರ ಕತ್ತರಿಸಿ ಎನ್ನುವುದು ದೂರ. ಶರ್ಮ ಬಿಡಿದು ಸೆಣಸಿದೆವಲ್ಲ, ಶರ್ಮ ಬಿಡಿದು ಸೆಣಸಿದೆವಲ್ಲ, ನಮಗೊಮ್ಮೆ ಸೊಲ್ಗೆಲವು ಕಾಣಿಸಲಿಲ್ಲ. ಮರ್ಮವ ತಿಳಿದು ಗೆಲುವ ನಾವು ಸತ್ಯ ಧರ್ಮ ಮಾರ್ಗದಲ್ಲಿ ಬಾರದು ನೋವು. ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಡಬೇಡ. ಸಿಟ್ಟು ಬರುವುದಕ್ಕೆ ಮಾಡಿದ್ದು ನೀನೆ. ಪುಣ್ಯಾತ್ಮ, ನಿನ್ನನ್ನು ನೋಡಿದರೆ ನಿನ್ನ ಸಾಮರ್ಥ್ಯಕ್ಕೆ ಎಂತವನಾದರೂ ಬೆರಗಾಗಲೇಬೇಕು. ಇಲ್ಲದಿದ್ರೆ ಕೇವಲ ಪಕ್ಷಿ ಜಾತಿಯಲ್ಲಿ ಹುಟ್ಟಿದಂತಹ ನೀನು ನನ್ನಂತಹ ಸಾಮರ್ಥ್ಯವಂತನ ಬಲವನ್ನೇ ಸಾಕು ಸಾಕು ಅನ್ನುವಷ್ಟು ಮಟ್ಟಿಗೆ ಹೊರಚಾಡಬೇಕು ಅಂತ ಆದ್ರೆ ನಿನ್ನ ಸಾಮರ್ಥ್ಯ ಎನ್ನುವುದು ಅತೃಳವಾದುದು. ಅಮಮ ಅಮಮ ಅಮಮ. ನೀನು ಒಂದು ಊರಿಗೆ ರಾಜನಾದ್ರೆ ನಾನು ಕೂಡ ಪಕ್ಷಿರಾಜನೇ ಆಗಿದ್ದೇನೆ. ಸರಿ, ಆದ್ದರಿಂದಲೇ ನಿನ್ನನ್ನು ಪಕ್ಷಿರಾಜ ಎನ್ನುವ ಹಾಗೆ ಹೇಳಿದ್ದು. ಈಗ ನಾವು ಇಬ್ಬರು ಯುದ್ಧವನ್ನು ಪ್ರಾರಂಭಿಸಿದ್ದೇವೆ. ಏನು ಜನ ಉಂಟ ಬರುವುದಕ್ಕೆ? ಹಾಗಲ್ಲ, ಈಗ ಇವಳ ಒಬ್ಬಳ ಪ್ರಕರಣದಲ್ಲಿ ನಮ್ಮ ಯುದ್ಧ ಈಗ ತೀರ್ಮಾನ ಆಗಲಿಕ್ಕೆಲ್ಲ. ಹೀಗೆ ನಾವು ಕಾದಾಟ. ಈಗ ನಾನು ಬಡಿದದ್ದು ನಿಮಗೆ. ಹೌದಪ್ಪ, ಈಗ ನೀನು ಬಡದದ್ದು ಹೌದು, ನನಗೆ ನೋವಾದದ್ದು ಹೌದು. ಹಾಗಂತ ಏನಾದ್ರೂ ಘಾತಿಯಾಗಿದೆ? ನೀನು ಸೋಲು ಒಪ್ಪಿಕೋ. ಹಾಗಾದ್ರೆ ಸೋಲು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಯಾಕೆ? ನಾವು ಇದೇ ರೀತಿಯಾಗಿ ಹೊಡೆದಾಟವನ್ನು ಮಾಡಿದೆವು ಅಂತಾದ್ರೆ ಇನ್ನು 4 ದಿವಸ ಕಳೆದ್ರೂ ಈ ಪ್ರಸಂಗ ಮುಗಿಯುವುದಿಲ್ಲ. ಇದು ಮುಗಿಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಒಂದು ದಾರಿ ಉಂಟು. ಏನು? ನಾವೊಂದು ಧರ್ಮವನ್ನು ಆಚರಿಸಿದ್ರೆ ಹೇಗೆ? ಧರ್ಮಾಚರಣೆ? ಹೌದು. ನಿಮಗೆ ಗೊತ್ತುಂಟ ಧರ್ಮಾಚರಣೆ ಏನಂತ? ಯುದ್ಧದಲ್ಲಿ ಧರ್ಮ ಎನ್ನುವುದು ಸಮ್ಮತವಾಗಿರ್ಬೇಕು. ಅದು ಹೇಗೆ? ಹಾಗಂತ ಯುದ್ಧ ಧರ್ಮವೂ ಸಮ್ಮತವಾಗಿರ್ಬೇಕು. ಈಗ ನಾವು ಇದೇ ರೀತಿಯಾಗಿ ಕಾದಾಟ ಮಾಡಿದ್ರೆ ನನಗೂ ನೋವಾಗುವುದಿಲ್ಲ, ನಿನಗೂ ನೋವಾಗುವುದಿಲ್ಲ. ಈಗ ಒಂದು ಪ್ರಕರಣ ಇತ್ಯರ್ಥ ಆಗಬೇಕಾದ್ರೆ ಹೇಗೆ? ಮುಗಿಬೇಕಾದ್ರೆ ಏನು ಮಾಡಬೇಕು? ನನ್ನ ಮರ್ಮ ಏನು, ನಿನ್ನ ಮರ್ಮ ಏನು ಎನ್ನುವುದು ನಮಗಿಬ್ಬರಿಗೂ ಗೊತ್ತಾಯಿತು ಅಂತಾದ್ರೆ ನನ್ನ ಮರ್ಮಸ್ಥಾನಕ್ಕೆ ನೀನು ಅಥವಾ ನಿನ್ನ ಮರ್ಮಸ್ಥಾನಕ್ಕೆ ನಾನು ಹೊಡೆಯುವಂತಹ ಅಥವಾ ಪ್ರತಿರೋಧವನ್ನು ಮಾಡುವಂತಹ ಕಾರ್ಯದಲ್ಲಿ ಮುಂದಾಗಬಹುದು. ಆದ್ರಿಂದ ನಾನು ಕೇಳುವುದು,
ನಾವು ನಮ್ಮ ನಮ್ಮ ಮರ್ಮಸ್ಥಳ ಎಲ್ಲಿ ನಮ್ಮ ಪ್ರಾಣ ಇರುವಂತಹ ಮರ್ಮಸ್ಥಳ ಯಾವುದು ಎನ್ನುವ ಹಾಗೆ ಅರ್ಥವಿಸಿಕೊಂಡು ಕಾದಾಟ ಮಾಡಿದ್ರೆ ನಾನು ಸೋತ್ರೆ ಆಯ್ತಲ್ಲ, ನೀನು ಸೋತ್ರೆ ಆಯ್ತಲ್ಲ. ಈಗ ಒಮ್ಮೆ ಸೋತ ಆಗಿದೆ. ಹೌದು. ಇನ್ನು ಮರ್ಮವನ್ನು ಇಟ್ಟು ಯುದ್ಧ ಮಾಡ್ಬೇಕು. ಈಗ ಸೋತವ ನಿನ್ನ ಮರ್ಮ ಎಲ್ಲಿ ಅಂತ ನೀನು ಹೇಳು. ಈಗ ಸೋತದ್ದು ಸೋಲಲ್ಲ, ಅಲ್ಲ ಮರ್ಮ ತಿಳಿದ ಮೇಲೆ ಹೊಡೆಯುವುದುಂಟಲ್ಲ, ಅದರಲ್ಲಿ ಸೋಲು ಬರುವುದು. ಹಾಗೆ ನಿನ್ಗೆ ಹೇಳ್ಬಹುದಿಲ್ಲ ನಿನ್ನಲ್ಲಿ ಬಲ ಎಲ್ಲಿ ಹೆಚ್ಚು ಅಂತ. ನನ್ನ ಬಲ ಹೌದು. ಅಲ್ಲ, ನಿನ್ನದೆಲ್ಲಿ? ನನ್ನದ. ನಾವು ಯಾರು ಗೊತ್ತಾ? ಯಾರು? ರೆಕ್ಕೆ ಕಳೆದುಕೊಂಡು ಮಾತ್ರ ನಾವು ಹೋಗುದು. ನನಗೆ ರೆಕ್ಕೆ ಇಲ್ಲ. ಪಕ್ಷಿ ಸಿಕ್ಕಿದೆಂದು ಹರ್ಷ ತಾಳಿದ ಸಿಕ್ಕಿದೆ. ಒಮ್ಮೆಲೆ ಬೊಬ್ಬೆ ಹಾಕುದು ಬೇಗ. ಈಗ ನನ್ನ ಬಲ ಎಲ್ಲಿ ಅಂತ ಹೇಳಿದೆಲ್ಲ, ಈಗ ನಿನ್ನದು ನನಗೆ ಗೊತ್ತಾಗ್ಬೇಡವಾ? ಹೌದಾ? ಹೌದೌದು. ನನ್ನ ಬಲ ರಾವಣನ ಬಲ. ರಾವಣನ ಮರ್ಮಸ್ಥಾನ ಯಾವುದು ಅಂತ ಕೇಳ್ತಾ ಇದ್ಯಾ? ನನ್ನ ಎಡಗಾಲ ಮುಂಗುಷ್ಟ. ಓ, ನಿಂಗೆ ಅಲ್ಲಿ ಬಲ. ಬಡ ಪಕ್ಷಿಯೇ, ಏನು? ಬಿಡು ನಿನ್ನ ಪ್ರಾಣ ರೆಕ್ಕೆಯಲ್ಲಿ, ರೆಕ್ಕೆಯಲ್ಲಿ, ರೆಕ್ಕೆಯಲ್ಲಿ.